ಒಬ್ಬನ ಮನುಷ್ಯನ ಗುರಿ ಸ್ಪಷ್ಟವಾಗಿದ್ದು ಅದರತ್ರ ಸಾಗೋದಿಕ್ಕೆ ಹಠ ಛಲ ಇದ್ದರೆ ಅದನ್ನು ಖಂಡಿತವಾಗ್ಲೂ ಸಾಧಿಸಬಹುದು, ಆ ಗುರಿಯನ್ನು ತಲುಪಬಹುದು ಅನ್ನುವಂಥದ್ದಕ್ಕೆ ಬಹಳಷ್ಟು ಉದಾಹರಣೆಗಳು ನಮ್ಮ ನಡುವೆ ಸಿಗುತ್ತೆ. ಈಗ ನಾವು ಹೇಳೋದಕ್ಕೆ ಹೊರಟಿರುವಂತಹ ವ್ಯಕ್ತಿ ಕೂಡ ಇದೇ ಒಂದು ಮಾತಿಗೆ ಮತ್ತೊಂದು ನಿದರ್ಶನವಾಗಿ ನಿಲ್ತಾರೆ. ಈಗ ನನ್ನ ಜೊತೆಗೆ ಇರುವಂತಹ ಈ ಯುವಕನ ಹೆಸರು ಭವಿಷ್ ಅಂತ, ಪುತ್ತೂರಿನವರು, ಪುತ್ತೂರಿನ ಸಾಲ್ಮರ ತಾರಿಗುಡ್ಡೆಯವರು. ಇವರ ವಿಷಯ ಏನು ಅಂತ ಹೇಳಿದರೆ, ಇವರು ಸೇನೆಗೆ ಸೇರಬೇಕು ಎನ್ನುವಂಥ ಒಂದು ಉತ್ಕಟ ಆಕಾಂಕ್ಷೆಯನ್ನು ಹೊಂದಿದ್ದವರು. ಅದನ್ನು ಆ ಕನಸನ್ನು ಸಾಕಾರಗೊಳಿಸುವಂಥ ನೆಲೆಯಲ್ಲಿ ಬಹಳಷ್ಟು ಪ್ರಯತ್ನವನ್ನು ಪಟ್ಟವರು. ಪ್ರಯತ್ನದ ಮಧ್ಯೆ ನಿದ್ದೆ ಇಲ್ಲದ ರಾತ್ರಿಗಳಿದೆ ಅಥವಾ ನಿರಂತರವಾಗಿ ಕಷ್ಟಪಟ್ಟಂತಹ ದಿನಗಳಿದೆ. ಸೊ ಅದರ ಫಲವಾಗಿ ಈಗ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಅಗ್ನಿಪಥ ಯೋಜನೆಯ ಅಗ್ನಿವೀರರಾಗಿ ಆಯ್ಕೆಯಾಗಿದ್ದಾರೆ. ಇದೇ ಅಕ್ಟೋಬರ್ 29ರಂದು ಟ್ರೈನಿಂಗಾಗಿ ಇವರು ಹೊರಡ್ತಾ ಇದ್ದಾರೆ. ಹಾಗಿದ್ದಾಗ ಇವರ ಈ ಕನಸಿನ ಹಾದಿ ಏನಿತ್ತು ಅದು ಅಷ್ಟು ಸುಲಭ ಆಗಿರಲಿಲ್ಲ. ಮೊದಲೇ ಹೇಳಿದ್ದೇನೆ, ಅದು ಎಷ್ಟು ಕಷ್ಟ ಇತ್ತು, ಎಂತಹ ಸವಾಲುಗಳನ್ನು ಇವರು ಎದುರಿಸಿದ್ದಾರೆ ಅನ್ನುವಂಥದ್ದನ್ನು ಕೇಳೋಣ. ಸೊ ಮೊದಲನೆಯದಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಈ ಒಂದು ಅವರ ಜೊತೆಗೆ ಮಾತುಕತೆಯನ್ನು ಆರಂಭಿಸ್ತಾ ಇದ್ದೇನೆ. ಭವಿಷ್ಯ ಅವರೇ ನಮಸ್ತೆ. ನಮಸ್ತೆ. ಮೊದಲನೇದಾಗಿ ಅಭಿನಂದನೆಗಳು. ಧನ್ಯವಾದಗಳು. ಎಸ್, ಹೇಗೆ ಅನಿಸ್ತಾ ಇದೆ ಈಗ? ತುಂಬ ಖುಷಿ ಆಗ್ತಿದೆ. ಓಕೆ. ಮನೆಯವರಿಗೆ ಸಹ ತುಂಬ ಖುಷಿ ಇದೆ ಹೋಗೋದ್ರಲ್ಲಿ. ಹಾಗೆ ಓಕೆ, ನಿಮಗೆ ಈ ಅಗ್ನಿವೀರನಾಗಿ ನಾನು ಹೋಗಬೇಕು ಅಥವಾ ಅಗ್ನಿಪಥ ಯೋಜನೆಯ ಮೂಲಕ ನಾನು ಸೇನೆಯನ್ನು ಸೇರಬೇಕು ಎನ್ನುವಂಥ ಒಂದು ಕನಸು ಬಂದಿದ್ದು ಯಾವಾಗ? ಅದು ಎಲ್ಲಿಂದ ಆರಂಭ ಆಯಿತು ಅಂತ? ನನಗೆ ಆರ್ಮಿಗೆ ಹೋಗಬೇಕು ಅಂತ ಚಿಕ್ಕದಿಂದಲೇ ಆಸೆ. ಓಕೆ. ಹಾಗೆ ಒಂದು 17 ವರ್ಷ ಅವಧಿಯಲ್ಲಿ ಟ್ರೈ ಮಾಡ್ತಿದ್ದೆ. ಹಾಗೆ ಸಿಕ್ಕಿರಲಿಲ್ಲ. ಏಜ್ ಬಂದು 18ಕ್ಕೆ. ಹೌದು. ನಾನು 17 ವಯಸ್ಸ ಹೊತ್ತಿಗೆ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತಿದ್ದೆ. ವಿಠಲ್ ಸರ್ ಅಂತ ಒಬ್ಬರು ಇದ್ದರು, ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಅವರು ಬೆಳ್ತಂಗಡಿಗೆ ಹೇಳಿದರು, ಸರ್ ಉಮೇಶ್ ಬಂಗೇರ ಸರ್. ಹಾಗೆ ಅಲ್ಲಿಗೆ ಹೋಗಿ ಡೈಲಿ ಪ್ರಾಕ್ಟೀಸ್ ಮಾಡ್ತಿದ್ದೆ ಬೆಳಿಗ್ಗೆ. 17 ವರ್ಷದ ಆಗಲೇ ಮುಂಚೆಯಲ್ಲೇ ಪ್ರಾಕ್ಟೀಸ್ ಮಾಡ್ತಿದ್ದೆ. ಮತ್ತು ಕೊರೋನಾ ಬಂತು. ಉಡುಪಿ ರ್ಯಾಲಿ ಇತ್ತು ಆಗ. ಉಡುಪಿ ರ್ಯಾಲಿಗೆ ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ, ಏಜ್ ಆಗಿರಲಿಲ್ಲ. ಹಾಗೆ ಪ್ರಿಪೇರ್ ಆಗಿದ್ದೆ. ನೆಕ್ಸ್ಟ್ ಕೊರೋನಾ ಬಂತು, 1 ವರ್ಷ ಗ್ಯಾಪ್ ಇತ್ತು. ನಂತರ ವಾಪಸ್ ಅಗ್ನಿವೀರ್ ಅಂತ ಬಿಟ್ಟರು. ಅದು ಆರ್ಮಿಯನ್ನು ಕ್ಲೋಸ್ ಮಾಡಿ ಅಗ್ನಿವೀರ್ ಅಂತ ಬಿಟ್ಟರು. ಅದರ ವಿಷಯ ಹೇಳೋದಾದರೆ 4 ವರ್ಷ. ಅದು 4 ವರ್ಷದಲ್ಲಿ ಸ್ಟಾರ್ಟಿಂಗ್ 21,000 ಸ್ಯಾಲರಿ. 4 ವರ್ಷ ಆದಮೇಲೆ 12 lakhs ಕೊಡ್ತಾರೆ ಬರುವಾಗ. ಮತ್ತೆ ಬೇಕಾದ್ರೆ ಊರಲ್ಲಿ ಸಹ ಜಾಬ್ ಮಾಡ್ಬೋದು, ಇಲ್ಲಾಂದರೆ ಅಲ್ಲಿಯೇ ಪರ್ಮನೆಂಟ್ ಮಾಡ್ತಾರೆ 50%. ಹಾಗೆ ಅದರಲ್ಲಿ ಬಂದು ಫಸ್ಟಿಗೆ ರನ್ನಿಂಗ್ ಇತ್ತು. ನಾನು ಅಪ್ಲಿಕೇಶನ್ ಹಾಕಿದ್ದೆ, ವಿದ್ಯಾಮಠದಲ್ಲಿ ಹಾಕಿದ್ದೆ ಅಪ್ಲಿಕೇಶನ್. ಅಲ್ಲಿಂದ ಟ್ರೈನ್ ಅಪ್ ಎಲ್ಲ ಆಗಿ ಬಸ್ ಮಾಡಿದರು ಅಲ್ಲಿ ವಿದ್ಯಾಮಠ ಮತ್ತು ಶಾಸಕರಲ್ಲಿ ಸೇರಿ. ಅಲ್ಲಿಂದ ಬಸ್ಸಲ್ಲಿ ಹೋದ್ವಿ. ಬಸ್ಸಲ್ಲಿ ಹೋಗಿ ಸಾಧಾರಣ ನಾವು ಒಂದು 105-110 ಜನ ಹೋಗಿದ್ವಿ. 110 ಜನರಲ್ಲಿ ಫಸ್ಟ್ ಆದದ್ದು. ಅದರಲ್ಲಿ ಒಂದು ಇಬ್ಬರು 4 ಜನ ಸೆಲೆಕ್ಟ್ ಆದದ್ದು ಅಷ್ಟೇ. ಓಡುವ ವಿಷಯ ಹೇಳೋದಾದರೆ ಒಂದು ಬ್ಯಾಚಲ್ಲಿ 200 ಜನರನ್ನು ಬಿಡ್ತಾರೆ. ನನಗೆ ಅಷ್ಟು ಓಡುವುದರಲ್ಲೆಲ್ಲ ಹಿಂದೆ ಸ್ವಲ್ಪ. 200 ಜನರಲ್ಲಿ ಮಳೆಗಾಲ ಹಾವೇರಿಯಲ್ಲಿ ಆದದ್ದು. ಓಡಲಿಕ್ಕೆ ಆಗಿರಲಿಲ್ಲ. ಸೆಕೆಂಡ್ ಗ್ರೂಪ್ ಬಂದಿದ್ದೆ, ಸೆಲೆಕ್ಟ್ ಆಗಿದ್ದೆ, ಸೆಕೆಂಡ್ ಗ್ರೂಪ್ ಬಂದಿದ್ದೆ. ಹಾಗೆ ಮೆಡಿಕಲ್ ಪಾಸ್ ಆಗಿತ್ತು. ಆಮೇಲೆ ನಂತರ ರಿಟರ್ನ್ ಎಕ್ಸಾಮ್ ಇತ್ತು. ರಿಟರ್ನ್ ಎಕ್ಸಾಮ್ ಎಲ್ಲ ಕೋಚಿಂಗ್ ತಗೊಂಡು ಇಲ್ಲಿ ವಿದ್ಯಾಮಠಕ್ಕೆ ಹೋಗ್ತಿದ್ದೆ. ಅಲ್ಲಿ ನೈಟೆಲ್ಲ ನಿಂತು ಓದ್ತಿದ್ದೆ. ನಮ್ಮೊಟ್ಟಿಗೆ ತುಂಬ ಜನ ಇದ್ದರು, ಬೇರೆ ಬೇರೆ ಊರಿಂದ ಬಂದವರು. ಹಾಗೆ ನೈಟಲ್ಲಿ ಅಲ್ಲಿ ಹಾಲ್ಟ್ ಆಗಿ ಎಕ್ಸಾಮಿಗೆಲ್ಲ ಪ್ರಿಪೇರ್ ಆಗಿದ್ದೆ. ಎಕ್ಸಾಮಿಗೆ ಹೋದೆ. ಆಳ್ವಾಸಲ್ಲಿ ಎಕ್ಸಾಮ್ ಇದ್ದದ್ದು ಫಸ್ಟಿಗೆ. ಅಲ್ಲಿ ಎಕ್ಸಾಮ್ ಹೋದಾದ್ಮೇಲೆ ರಿಸಲ್ಟಲ್ಲಿ ಫೈಲ್ ಅಂತ ಬಂತು ಫಸ್ಟ್ ಅಟೆಂಪ್ಟಲ್ಲಿ. ಅದನ್ನು ಮತ್ತೆ ಸ್ವಲ್ಪ ದುಃಖ ಆಯಿತು ಅದೇ ವಿಷಯವಾಗಿ. ಹಾಗೆ ದುಃಖದಲ್ಲಿ ಏನು ಮಾಡೋದು ಅಂತ ಹೇಳಿದಾಗ ಒಬ್ಬರು ಹೇಳಿದರು, ಆರಿಕೋಡಿಗೆ ಹೋಗಿ ಚಾಮುಂಡೇಶ್ವರಿಯ ಅಭಯ, ಅಲ್ಲಿಗೆ ಹೋದೆ. ಅಲ್ಲಿಗೆ ಹೋಗಿ ಅಭಯ ನೋಡಿ ಕೇಳಿದ್ದೆ. ಅವಾಗ ಅಲ್ಲಿ ಹೇಳಿದರು, ಆಯಿತು ನೀವು ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ ಸಿಗ್ಬೋದು ಅಂತ. ಹಾಗೆ ನೆಕ್ಸ್ಟಿಗೆ ಅಪ್ಲೈಗೆ ಮಾಡಿದ್ದೆ. ಅಪ್ಲೈ ಮಾಡಿ ಫಸ್ಟಿಗೆ ಆಗ ರೂಲ್ಸ್ ಚೇಂಜ್ ಆಯಿತು. ಫಸ್ಟಿಗೆ ಎಕ್ಸಾಮ್ ಅಂತ ಆಯಿತು. ಹಾಗೆ ಎಕ್ಸಾಮಿಗೆ ಪ್ರಿಪೇರ್ ಆದೆ. ಇಲ್ಲೇ ವಿದ್ಯಾಮಠದಲ್ಲಿ ಪ್ರಿಪೇರ್ ಆಗಿದ್ದೆ. ಮತ್ತು ಬೆಳಿಗ್ಗೆ 4 ಗಂಟೆಗೆ ಬೆಳ್ತಂಗಡಿ ಹೋಗ್ತಿದ್ದೆ ರನ್ನಿಂಗ್ ಪ್ರಾಕ್ಟೀಸಿಗೆ. ಅಲ್ಲಿ ತುಂಬ ಒಂದು 30 ಜನ ಎಲ್ಲ ಬರ್ತಿದ್ರು, 30, 40, 50 ಜನರವರೆಗೆ ಸಹ ಬರ್ತಿದ್ರು. ಅಲ್ಲಿ ಓಡುವಾಗ ಸ್ವಲ್ಪ ಖುಷಿ ಆಗ್ತಿತ್ತು. ಅವರು ಓಡೋಕ್ಕಿಂತ ಮೊದಲು ಮೋಟಿವೇಶನ್ ಸ್ಪೀಚ್ ಎಲ್ಲ ಕೊಡ್ತಿದ್ರು. ಹಾಗೆ ಮತ್ತು ಅಲ್ಲಿಂದ ವಾಪಸ್ ಕಾಲೇಜಿಗೆ ಹೋಗ್ತಿದ್ದೆ ಮಂಗಳೂರಿಗೆ. ಅಲ್ಲಿಂದ ಕಾಲೇಜ್ ಮುಗಿಸಿ ವಾಪಸ್ ಡ್ಯೂಟಿಗೆ ಬರ್ತಿದ್ದೆ ಇಲ್ಲಿ ಸುಜಾತ ಬಾರ್ ಆ್ಯಂಡ್ ರೆಸ್ಟೋರೆಂಟಲ್ಲಿ. ಅಲ್ಲಿ ಡ್ಯೂಟಿ ಮುಗಿಸಿ ಡೈಲಿ ಹಾಗೆ ರೊಟೇಷನ್ ಆಗ್ತಿತ್ತು ನಂದು. ಮತ್ತು ಎಕ್ಸಾಮ್
ರಿಸಲ್ಟ್ ಬಂತು ಎಕ್ಸಾಮಿದ್ದು, ಪಾಸ್ ಅಂತ ಬಂತು. ಪಾಸ್ ಅಂತ ಬಂದ ಮೇಲೆ ರ್ಯಾಲಿಗೆ ಕರೆದಿದ್ರು ಉಡುಪಿಗೆ. ರ್ಯಾಲಿಯಲ್ಲಿ ತುಂಬ ಜನ ಹೋಗ್ಲಿಕ್ಕಿದ್ವಿ ಎಕ್ಸಾಮಲ್ಲಿ. ಹಾಗೆ ಅಲ್ಲಿಂದ ಇವತ್ತು ಭಾಗ್ಯಶ್ರೀ ಅವರು ವಿದ್ಯಾಮತ ಅವರು ಎಲ್ಲ ಸಪೋರ್ಟ್ ಮಾಡಿದರು ಹೋಗಲಿಕ್ಕೆಲ್ಲ. ಮತ್ತು ರ್ಯಾಲಿಗೆ ಹೋದ್ವಿ. ರ್ಯಾಲಿಗೆ ಆದಮೇಲೆ ಒಂದು ಬ್ಯಾಚಲ್ಲಿ 200 ಜನರನ್ನು ಬಿಡ್ತಾರೆ. ನಾನು ಅಷ್ಟು ಓಡಲಿಕ್ಕೆ ಬರದವ. ಆ 200 ಜನರಲ್ಲಿ ಫಸ್ಟ್ ಬಂದದ್ದು ನಾನು ಒಂದು ಗ್ರೂಪಲ್ಲಿ. ಅದೊಂದು ಸ್ವಲ್ಪ ಖುಷಿ ಇದೆ, ಯಾಕೆಂದರೆ ನನಗೆ ಓಡಲಿಕ್ಕೆ ಆಗದವ, ಓಡೋದಂದರೆ ಸ್ವಲ್ಪ ಕಷ್ಟ ಇತ್ತು. ಮತ್ತು ನಂತರ ಅದರಲ್ಲಿಂದ ಮೆಡಿಕಲ್ ಪಾಸ್, ಇದು ಫಿಸಿಕಲ್ ಪಾಸ್ ಆಯಿತು. ನೆಕ್ಸ್ಟ್ ಟೈಮ್ ಹೈಟ್ ಚೆಸ್ಟ್ ಎಲ್ಲ ಇತ್ತು, ಅದೆಲ್ಲ ಪಾಸಾಗಿ ನೆಕ್ಸ್ಟ್ ಮೆಡಿಕಲ್ ಇತ್ತು. ಮೆಡಿಕಲಲ್ಲಿ ಪಾಸ್ ಆದೆ. ಹಾಗೆ ಮೆಡಿಕಲಲ್ಲಿ ವಿಷಯ ಹೇಳೋದಾದರೆ ಮೆಡಿಕಲ್ ಹಾಕಿದ್ರು, ಏನೋ ಸ್ವಲ್ಪ ಕಿವಿದು ಪ್ರಾಬ್ಲಮ್ ಉಂಟು, ಮೆಡಿಕಲ್ ಹಾಕಿದ್ರು. ಬ್ಯಾಂಗ್ಳೂರಿಗೆ ಹೋಗಿದ್ದೆ. ಆ ಟೈಮಲ್ಲಿ ಕಾಲೇಜಲ್ಲಿ ಸೆಮ್ ಎಕ್ಸಾಮ್ಸ್ ಇತ್ತು. ಹಾಗೆ ಅಲ್ಲಿಂದ ಸೆಮ್ ಎಕ್ಸಾಮ್ಗೆ ರಜೆ ಎಲ್ಲ ಮಾಡಿ ಇಲ್ಲಿ ಬ್ಯಾಂಗ್ಳೂರು ಇಲ್ಲಿ ಮೆಡಿಕಲ್ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ಮೆಡಿಕಲ್ ಆಗಿ ಪಾಸಾಗಿದ್ದೆ. ಹಾಗೆ ಪಾಸಾಗಿ ಮತ್ತು ಮೆರಿಟ್ ಲಿಸ್ಟ್ ಅಂತ ಇರ್ತದೆ. ಮೆರಿಟ್ ಲಿಸ್ಟ್ ವಿಷಯ ಹೇಳೋದಾದರೆ ಈಗ ಒಂದು ಜಾಬಿಗೆ ಒಂದು 10 ಜನ ಬಂದಿದ್ದಾರೆ, ಅವರಿಗೆ ಬೇಕಾದ ಒಂದು ಇಬ್ಬರು ಅದನ್ನು ಹೇಗೆ ಹುಡುಕ್ತಾರೆ ಅಂತ ಹೇಳಿದರೆ ಅವರಿಗೆ ಬಿಟ್ಟದ್ದು. ರನ್ನಿಂಗ್ ನೋಡ್ತಾರೆ, ಮತ್ತು ಎಕ್ಸಾಮ್ ಹಾಗೆ ಫಿಟ್ನೆಸ್ ಎಲ್ಲ ನೋಡಿ ತಗೊಳ್ತಾರೆ. ಈಗ 1,000 ಜನ ಸೆಲೆಕ್ಟ್ ಆಗಿರ್ಬೋದು ಟೋಟಲಾಗಿ ಮಂಗಳೂರು ಆ್ಯರೋದಿಂದ. ಅದರಿಂದ ಅವರು ತಗೊಳ್ಳೋದು 400 ಜನ. 400 ಜನದಲ್ಲಿ ಒಬ್ಬ ನಾನಾಗಿದ್ದೆ. ಹಾಗೆ ಅದೊಂದು ತುಂಬ ಖುಷಿಯ ವಿಷಯ ಆಗಿತ್ತು, ಪ್ರೌಡ್ ಆಗಿದೆ. ಅಷ್ಟು ಜನರ ಮಧ್ಯೆ ಸ್ಪರ್ಧೆಯನ್ನು ಕೊಟ್ಟು ನೀವು ಸೆಲೆಕ್ಟ್ ಆಗಿದ್ದೀರಿ. ಹೌದೌದು. ಓಕೆ. ಕಷ್ಟ ಇತ್ತು ಅಂತ ಹೇಳಿದ್ರಿ, ಅಂದರೆ 4 ಗಂಟೆಗೆ ಹೇಳ್ತಾ ಇದ್ರಿ, ಹೋಗ್ತಾ ಇದ್ರಿ, ಕಾಲೇಜಿಗೆ ಹೋಗ್ತಾ ಇದ್ರಿ, ಬರ್ತಾ ಇದ್ರಿ, ಮತ್ತು ಪಾರ್ಟ್ ಟೈಮ್ ಕೆಲಸವನ್ನು ಕೂಡ ಮಾಡ್ತಾ ಇದ್ರಿ. ಯಾಕಾಗಿದ್ದು, ಅಂದರೆ ಸಮಯವನ್ನು ಹೇಗೆ ಹೊಂದಿಸ್ತಾ ಇದ್ರಿ, ಮತ್ತು ಇಷ್ಟು ಒಂದು ಒತ್ತಡ ಇದ್ದರೂ ಕೂಡ ಈ ಪಾರ್ಟ್ ಟೈಮ್ ಕೆಲಸವನ್ನು ಮಾಡೋದಕ್ಕೆ ಕಾರಣ ಏನು ಅಂತ? ಒಂದು ಹಣದ ಪ್ರಾಬ್ಲಮ್, ಬೆಳಿಗ್ಗೆ ಹೋಗಲಿಕ್ಕೆ ಹಣದ ಎಲ್ಲ ಪ್ರಾಬ್ಲಮ್ ಇತ್ತು ಕಾಲೇಜಲ್ಲಿ. ಹಾಗೆ ಕಾಲೇಜಿಗೆಲ್ಲ ಹೋಗಲಿಕ್ಕೆ. ಓಕೆ. ಈಗ ಏನು ಸ್ಟಡಿ ಮಾಡಿರೋದು ನೀವು? ಈಗ ನಾನು BBA ವಿತ್ ಲಾಜಿಸ್ಟಿಕ್ಸ್ ಫೈನಲ್ ಇಯರಲ್ಲಿದ್ದೇನೆ. ಅದಿನ್ನು ಕಂಪ್ಲೀಟ್ ಮಾಡಬೇಕು ಅಂತಿದ್ದೇನೆ. ಅದು ಅಲ್ಲಿಂದ ಲೀವ್ ಎಲ್ಲ ತಗೊಂಡು ನೋಡಬೇಕು, ಅಲ್ಲಿ ಹೋದ್ಮೇಲೆ ಹೇಗೆ ಅಂತ ನೋಡಬೇಕು. ಹಾಗೆ. ಓಕೆ. ಸೊ ಆರ್ಥಿಕ ಒಂದು ವ್ಯವಸ್ಥೆಯನ್ನು ಮಾಡೋದಕ್ಕೆ, ಹಣವನ್ನು ಹೊಂದಿಸಿಕೊಳ್ಳೋದಕ್ಕೆ ಬಾರ್ ಆ್ಯಂಡ್ ರೆಸ್ಟೋರೆಂಟಲ್ಲಿ ಪಾರ್ಟ್ ಟೈಮ್ ಕೆಲಸವನ್ನು ಮಾಡ್ತಾ ಇದ್ರಿ. ಆ ಮೂಲಕ ಕಷ್ಟವನ್ನು ಪಟ್ಟು ಈ ಒಂದು ಸಾಧನೆಯನ್ನು ಈಗ ಮಾಡಿದ್ದೀರಿ ಅನ್ನುವಂಥದ್ದು. ಎಸ್. ಅಂದರೆ ಹೇಗಿತ್ತು, ಅಂದರೆ ಪಾರ್ಟ್ ಟೈಮ್ ಕೆಲಸವನ್ನು ಮಾಡಿಕೊಂಡು ಹೋಗಬೇಕಾದ್ರೆ ಎಲ್ಲವನ್ನು ಮಾಡಬೇಕು, ಅಂದರೆ ಮನುಷ್ಯ ಅಂತ ಆದಾಗ ಒಂದು ಆಯಾಸ ಅಂತ ಖಂಡಿತ ಆಗುತ್ತೆ. ಹೇಗೆ, ಸುಸ್ತಾಗ್ತಿರ್ಲಿಲ್ವಾ? ಅಥವಾ ಓಡೋದು ಎಲ್ಲ ಫಿಸಿಕಲ್ ಟ್ರೈನಿಂಗ್ ಮಾಡೋದು ಅಂತ ಹೇಳಿದ್ರೆ ಅಲ್ಲೂ ಕೂಡ ಒಂದಷ್ಟು ಶ್ರಮ ಇರುತ್ತೆ, ನಿದ್ದೆ ಕಡಿಮೆ ಇರುತ್ತೆ. ಸೊ ಹೇಗೆ ಮೇಂಟೈನ್ ಮಾಡ್ತಾ ಇದ್ರಿ, ಮತ್ತು ಎಷ್ಟು ಕಷ್ಟ ಆಗ್ತಿತ್ತು ಅಂತ? ತುಂಬ ಕಷ್ಟ ಆಗ್ತಿತ್ತು. ಬೆಳಿಗ್ಗೆ ಇಲ್ಲಿಂದ ಏಳಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು, ಆದರೂ ಸಹ ಹೋಗ್ತಿದ್ದೆ. ಒಂದೊಂದು ಮಳೆ ಟೈಮಲ್ಲೆಲ್ಲ ಇಲ್ಲೇ ಪುತ್ತೂರು ಜೂನಿಯರ್ ಗ್ರೌಂಡಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೆ, ಫ್ರೆಂಡ್ ಅವರು ಬರ್ತಿದ್ರು. ಹಾಗೆ ಮತ್ತು ಒಂದಿನ ಹೋಗ್ತಿದ್ದೆ, ಸ್ವಲ್ಪ ಬೆವರೆಲ್ಲ ಆಗ್ತಿತ್ತು, ಆದರೂ ಸಹ ಕಾಲೇಜಿಗೆ ಹೋಗ್ತಿದ್ದೆ. ಮತ್ತು ಅಲ್ಲಿಂದ ಸಂಜೆ ಬಂದು ಬಸ್ಸಲ್ಲೆಲ್ಲ ಸ್ವಲ್ಪ ನಿದ್ದೆ ಎಲ್ಲ ಮಾಡಿ ಸ್ವಲ್ಪ ಸುಧಾರಿಸಿಕೊಳ್ತಿದ್ದೆ. ಓಕೆ. ಸೊ ಆದರೂ ಹಠವನ್ನು ಬಿಡದೆ ಮಾಡಿದ್ವಿ. ಹೌದು. ಓಕೆ. ಅಂದರೆ ಹೇಗೆ, ಅಂದರೆ ನೀವು ಪಾರ್ಟ್ ಟೈಮ್ ಕೆಲಸವನ್ನು ಮಾಡಿಕೊಂಡು ಕಾಲೇಜಿಗೆ ಹೋಗ್ತಾ ಇದ್ದೀರಿ ಅನ್ನೋದು ಗೊತ್ತಿತ್ತಾ? ಫ್ರೆಂಡ್ ಸರ್ಕಲ್ ಆಗಿರ್ಬೋದು ಅಥವಾ ಫ್ಯಾಮಿಲಿಯವರಾಗಿರ್ಬೋದು, ಅವರ ಒಂದು ರೆಸ್ಪಾನ್ಸ್ ಆಗಲಿ, ಅವರ ಒಂದು ಹೇಗಿತ್ತು ಅಂತ? ಹೌದು. ಬಾರ್ ಅಂತ ಹೇಳುವಾಗ ಸ್ವಲ್ಪ ಎಲ್ಲರೂ ಯಾಕೆ ಬಾರಿಗೆ ಹೋಗೋದು ಹಾಗೆ ಹೇಗೆ ಅಂತೆಲ್ಲ ಮಾತಾಡ್ತಿದ್ರು. ನನಗೆ ಸ್ವಲ್ಪ ಕಷ್ಟ ಇತ್ತು. ಹಾಗೆ ಮತ್ತು ನಾನು ಅದನ್ನು ತಲೆ ಕೆಡಿಸ್ಲಿಲ್ಲ, ಹೇಳೋರು ಹೇಳ್ತಾರೆ ಅಂತ. ಹಾಗೆ ಮತ್ತು ನಾನು ನನ್ನ ಕೆಲಸ ಮಾಡ್ತಿದ್ದೆ. ಎಷ್ಟು ಟೈಮಲ್ಲಿ ಕೆಲಸವನ್ನು ಮಾಡ್ತಿದ್ರಿ ಬಾರಲ್ಲಿ? ಬಾರಲ್ಲಿ ಸಾಧಾರಣ 2 ವರ್ಷ ಮಾಡ್ತಿದ್ದೆ. 2 ವರ್ಷ. ಟೈಮಿಂಗ್ಸ್ ಹೇಗಿತ್ತು? ಟೈಮಿಂಗ್ಸ್ ಸಂಜೆ 6 to 11:30, 12. ಮತ್ತು ನಿಮ್ಮ ಕಾಲೇಜ್ ವರ್ಕ್ಸ್ ಮತ್ತು ಇದಕ್ಕೆ ಬೇಕಾದ ಪ್ರಿಪರೇಷನ್ಸ್ ಎಲ್ಲ ಮಾಡಬೇಕಿತ್ತು. ಮತ್ತು ಬಾರಲ್ಲಿ ಸಹ ಹಾಗೆ ತುಂಬ ಸಪೋರ್ಟ್ ಮಾಡ್ತಿದ್ರು. ಇದಕ್ಕೆ ಬೇಕಾದಾಗೆಲ್ಲ ರಜೆ ಎಲ್ಲ ಕೊಡ್ತಿದ್ರು. ಮತ್ತು ಒಟ್ಟಿಗೆ ನಾಸಿಗೆ ಹೋಗ್ತಿದ್ದೆ, ನಾಸಿಕ್ ಬ್ಯಾಂಡ್ SRK ಪುತ್ತೂರು, ಅದರಲ್ಲಿ ಸಹ ತುಂಬ ಸಪೋರ್ಟ್ ಇತ್ತು. ಅಲ್ಲಿ ಸಹ ನನಗೆ ನಾಸಿಕ್ ಅಂತ ತುಂಬ ಇಷ್ಟ, ಅದರಲ್ಲಿ ಸಹ ಹೋಗ್ತಿದ್ದೆ. ಓಕೆ. ಸೊ ಈಗ ನೀವು ಆರ್ಮಿಗೆ ಹೋಗ್ತೇನೆ, ಅಗ್ನಿವೀರ ಅಂತ ಹೇಳಿದ್ರು, ಹೋಗೋದು ಆರ್ಮಿಗೆ, ಸೈನ್ಯಕ್ಕೆ ಸೇರುವಂಥದ್ದು. ಮನೆಯಲ್ಲಿ ಏನು ಹೇಳಿದರು? ಬಹುಶಃ ಮನೆಯಲ್ಲಿ ನೀವೊಬ್ಬರೇ, ಗಂಡು ಮಗ ನೀವೊಬ್ಬರೇ, ಎಂತ ಹೇಳಿದರು ಅಪ್ಪ ಅಮ್ಮ? ಮನೆಯಲ್ಲಿ ಚಿಕ್ಕದಿಂದಲೂ ಎಲ್ಲದಕ್ಕೆ ಸಪೋರ್ಟ್ ಇದೆ ನನಗೆ. ಚಿಕ್ಕದಿರುವಾಗಲೇ ಯೋಗದಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಹೋಗಿದ್ದೆ, ಮನೆಯಿಂದ ಸಪೋರ್ಟ್ ಇತ್ತು. ಈಗ ಸಹ ಅವರಿಗೆ ತುಂಬ ಖುಷಿಯಾಗಿದೆ, ಹೋಗೋದು ಎಲ್ಲ ಸಪೋರ್ಟ್ ಇತ್ತು. ಹಾಗೆ ಅವರದ್ದು ಸಹ ಕನಸಾಗಿತ್ತದು. ಹಾಗೆ ಅದರ ಒಟ್ಟಿಗೆ ಅವರ ಒಂದು ಪ್ರೋತ್ಸಾಹ, ಸಹಕಾರ, ಬೆಂಬಲ ಹೇಗಿದೆ ನಿಮಗೆ? ಅವರು ಮೊದಲು ಸಹ ಕೊಡ್ತಿದ್ರು, ಈಗ ಸಹ ಕೊಡ್ತಿದ್ದಾರೆ, ಅದೊಂದು ತುಂಬ ಖುಷಿಯ ವಿಷಯ. ಹಾಗೆ ಮತ್ತು ತುಂಬ ಕಷ್ಟ ಬಂದಿದ್ದಾರೆ ಅವರು ಸಹ, ಅವರಿಗೆ ಆಗುವಷ್ಟು ಸಹಾಯ ಮಾಡಿದ್ದಾರೆ, ನನ್ನಿಂದ ಆಗುವಷ್ಟು ಸಹಾಯ ನಾನು ಮಾಡಿದ್ದೇನೆ. ಓಕೆ. ಸೊ ಈಗ ಸೈನ್ಯಕ್ಕೆ ಸೇರಿ ಒಂದು ಮನೆಯ ಜವಾಬ್ದಾರಿಯನ್ನು ತಗೊಳ್ಬೇಕು ಅನ್ನುವಂಥದ್ದು ನಿಮ್ಮ ಆಸೆ? ಹೌದೌದು. ಓಕೆ.
ಈಗ ಇದರ ಜೊತೆಗೆ ಮನೆಯವರು ಸಪೋರ್ಟ್ ಮಾಡಿದರು, ಬಾರ್ನವರು ಸಪೋರ್ಟ್ ಮಾಡ್ತಿದ್ರು, ಬೇರೆ ಬೇರೆ ಸಪೋರ್ಟ್ ಮಾಡಿದ್ದಾರೆ. ಬೇರೆ ಯಾರೆಲ್ಲ ನಿಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ, ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ? ಸಪೋರ್ಟ್ ಅಂದರೆ ಬೆಳ್ತಂಗಡಿಯ ಉಮೇಶ್ ಬಂಗೇರ್ ಸರ್ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಮತ್ತು ವಿದ್ಯಾಮಾತದಿಂದ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರು ಎಲ್ಲ ವಿಷಯದಲ್ಲಿ ಕರಿತಿದ್ರು, ನನ್ನನ್ನು ಮುಂಚೆನೇ ಕರಿತಿದ್ರು. ಮತ್ತು SRK ಪುತ್ತೂರು ಅವರು ಸಹ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಸುಜಾತ ಬಾರ್ ಆ್ಯಂಡ್ ರೆಸ್ಟೋರೆಂಟ್, ಮತ್ತು ಕಾಲೇಜ್, ಮತ್ತು ಇವರು ಸತೀಶ್ ರಾಯ್ ಅಂತ ಒಬ್ಬರು ಇದ್ದಾರೆ, ಅವರು ಸಹ ತುಂಬ ಸಪೋರ್ಟ್ ಮಾಡಿದ್ದಾರೆ. ಓಕೆ, ಸೊ ಅವ್ರದ್ದು ಸಪೋರ್ಟ್ ಸಿಕ್ಕಿದೆ. ಸೊ ಈಗ ಟ್ರೈನಿಂಗ್ ಎಲ್ಲಿ ಟ್ರೈನಿಂಗ್ ಇದೆ ಮತ್ತು ಎಷ್ಟು ಟೈಮ್ ಅಂತ? ಈಗ 8 ಗಂಟೆಗೆ ರಿಪೋರ್ಟಿಂಗ್ ಟೈಮ್ ಮ್ಯಾಂಗ್ಳೂರ್ ಏರೋಗೆ. ಹಾಗೆ ಅಲ್ಲಿಂದ ಎಲ್ಲ ಡಾಕ್ಯುಮೆಂಟ್ ಎಲ್ಲ ಸಬ್ಮಿಟ್ ಮಾಡಿ ಸಂಜೆ ಹೊರಡಲಿಕ್ಕೆ ಇರೋದು. ಓಕೆ, ಹಾಗೆ. ಮತ್ತು ಟ್ರೈನಿಂಗಲ್ಲಿ ಮಂಗಳೂರಲ್ಲಿ ಇರುತ್ತಾ? ಇಲ್ಲ, ಬೆಳಗಾಮಲ್ಲಿ. ಬೆಳಗಾಮಲ್ಲಿ ನನಗೆ ಕರ್ನಾಟಕದಲ್ಲಿ ಸಿಕ್ಕಿದ್ದು ಬೆಳಗಾಮಲ್ಲಿ ಡಿಸ್ಟಿಕಲ್ಲಿ. ಓಕೆ, ಮರಾಠ ಲೈಟ್ ಇನ್ಫೆಂಟ್ರಿಯಲ್ಲಿ. ಓಕೆ, ಸೊ ಅಲ್ಲಿ ಟ್ರೈನಿಂಗ್ ಮುಗಿಸಿ ಮತ್ತೆ ಬರುವಂಥದ್ದು, ಮತ್ತೆ ಜಾಯ್ನ್ ಆಗುವಂಥದ್ದು. ಮತ್ತೆ ಹೌದು. ಓಕೆ, ಸೊ ಈಗ ಇದು ಸೇನೆಗೆ ಸೇರಬೇಕು ಅನ್ನುವಂಥದ್ದು ಕನಸಿತ್ತು. ಅದರ ಒಟ್ಟಿಗೆ ನಿಮಗೆ ಒಂದು ಜೀವನದಲ್ಲಿರುವಂಥ ಒಂದು ಮಹತ್ವಾಕಾಂಕ್ಷೆ ಅಥವಾ ನಾನು ಇದನ್ನು ಸಾಧಿಸಬೇಕು ಅಂತಿದ್ರೆ ಏನದು ಅಂತ? ಅದೇ ಸೇನೆ ಒಂದು ಆಸೆ ಇತ್ತು. ಓಕೆ, ಮತ್ತು ಕಾಲೇಜಲ್ಲಿ ಸಹ ಹೋಗ್ತಿದ್ದೆ, ಕಲಿಯೋದ್ರಲ್ಲಿ ಸಹ ಹಾಗೆ. ಮತ್ತು ಬೇರೆ ಅದರ್ ಆ್ಯಕ್ಟಿವಿಟೀಸ್ ಅಂದರೆ ಯೋಗ ಮಾಡ್ತಿದ್ದೆ, ಯಕ್ಷಗಾನ ಹೋಗ್ತಿದ್ದೆ, ಅದೇ ಡ್ಯಾನ್ಸ್ ಮಾಡ್ತಿದ್ದೆ, ಎಲ್ಲ ಕಲಾಕ್ಷೇತ್ರದಲ್ಲಿದ್ದೆ. ಸೊ ಸಕಲ ಕಲಾ ವಲ್ಲಭ ಅಂತ ಹೇಳ್ಬೋದು ನಿಮ್ಮನ್ನು. ಒಂದು ಹಾಗೆ. ಓಕೆ, ಎಸ್, ಥ್ಯಾಂಕ್ ಯು. ನಿಮ್ಮ ಭವಿಷ್ಯ ಉಜ್ವಲವಾಗಲಿ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸನ್ನು ಹೇಳ್ತಾ ಇದ್ದೇವೆ. ಬಹುಶಃ ಇಂತಹ ಒಂದು ಯುವಕರ ಒಂದು ಸ್ಫೂರ್ತಿ ಅಥವಾ ಹಠ, ಆ ಒಂದು ಛಲ ಖಂಡಿತವಾಗ್ಲೂ ಮಾದರಿ ಆಗಬೇಕು. ಯಾಕಂತ ಹೇಳಿದರೆ ಒಂದು ಗುರಿಯನ್ನು ಇಟ್ಟುಕೊಂಡು ಅಥವಾ ಸೇನೆಗೆ ಸೇರುವಂಥ ಒಂದು ಗುರಿಯನ್ನು ಇಟ್ಟುಕೊಂಡು ಅದಕ್ಕೆ ಬೇಕಾದಂತಹ ತರಬೇತಿಗಾಗಿ ಅಥವಾ ಅದಕ್ಕೆ ಬೇಕಾದಂತಹ ಒಂದು ಆರ್ಥಿಕ ಒಂದು ವ್ಯವಸ್ಥೆಯನ್ನು ಹೊಂದಿಸಿಕೊಳ್ಳೋದಕ್ಕಾಗಿ ಬಹಳಷ್ಟು ಕಷ್ಟವನ್ನು ಪಟ್ಟು ಈಗ ಗುರಿಯನ್ನು ತಲುಪಿದ್ದಾರೆ. ಇದು ಆರಂಭಿಕ ಹಂತ. ಇನ್ನೊಂದಷ್ಟು ಯಶಸ್ಸು ಇವರನ್ನು ಖಂಡಿತವಾಗ್ಲೂ ಅರಸಿ ಬರುತ್ತೆ. ಯಾಕಂತ ಹೇಳಿದರೆ ಹಠ ಛಲ ಇರುವಂಥವರು, ಸಾಧನೆ ಮಾಡಬೇಕು ಎನ್ನುವಂಥ ಮನಸ್ಸಿದ್ದವರು ಖಂಡಿತ ಅದರಲ್ಲಿ ಯಶಸ್ಸು ಕಂಡಿರುವಂಥದ್ದನ್ನು ನಾವು ಬಹಳಷ್ಟು ಉದಾಹರಣೆಗಳನ್ನು ನೋಡಿದ್ದೇವೆ. ಆ ಉದಾಹರಣೆಗಳಲ್ಲಿ ಇವರು ಕೂಡ ಸೇರಿಕೊಳ್ತಾರೆ ಅನ್ನುವಂಥದ್ದು. ಸೊ ಈಗ ಇವರ ಮನೆಯವರು ಏನು ಹೇಳ್ತಾರೆ, ಅವರು ಮಗನ ಬಗ್ಗೆ ಎಷ್ಟು ಹೆಮ್ಮೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಈಗ ಕೇಳೋಣ. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಭವಿಷ್ಯ ಅವರ ಹೆತ್ತವರಾದಂತಹ ಬಾಲಕೃಷ್ಣ ಹಾಗೆಯೇ ವೀಣಾ ಮೇಡಮ್ ಅವರಿದ್ದಾರೆ. ಅವ್ರ ಜೊತೆ ಮಾತನಾಡಿಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ. ಹೇಗೆ ಅನಿಸ್ತಾ ಇದೆ? ಮಗ ಈಗ ಅಗ್ನಿವೀರರಾಗಿ ಹೋಗ್ತಾ ಇದ್ದಾರೆ, ಟ್ರೈನಿಂಗ್ಗೆ ಹೋಗ್ತಾ ಇದ್ದಾರೆ. ಎಷ್ಟು ಖುಷಿ ಇದೆ, ಎಷ್ಟು ಹೆಮ್ಮೆ ಇದೆ? ನಮಗೆ ತುಂಬ ಖುಷಿ ಇದೆ. ಅವನು ಸಣ್ಣ ಪ್ರಾಯದಲ್ಲಿ ಅವನು ದೇಶ ಕಾಯಲಿಕ್ಕೆ ಅಂತ ಹೊರಟವ. ಅದಕ್ಕೋಸ್ಕರ ನಾವು ಅವನಿಗೆ ತುಂಬ ಬೆಂಬಲ ಕೊಟ್ಟಿದ್ದೇವೆ. ಆದ ಕಾರಣ ನಮಗೆ ತುಂಬ ಖುಷಿಯಾಗಿದೆ. ಅದೇ ನಮಗೆ ದೇವರು ಕರುಣಿಸಿದ್ದಾರೆ. ತುಂಬ ಖುಷಿಯಾಗಿದೆ ನಮಗೆ. ಓಕೆ, ಸೊ ಮಗ ಹೊರಗಡೆ ಹೋಗ್ತಾರೆ ಅಂತ ಆದರೆ ಎಲ್ರಿಗೂ ಒಂದು ಹೆತ್ತವರಿಗೆ ಆಸೆ ಇರುತ್ತೆ. ಮಗ ಇಲ್ಲೇ ಇದ್ದು ಒಂದು ನಮ್ಮನ್ನು ನೋಡಿಕೊಳ್ಬೇಕು, ಮನೆಯ ಜವಾಬ್ದಾರಿಯನ್ನು ನೋಡಿಕೊಳ್ಬೇಕು ಅನ್ನೋಂಥ ಆಸೆ ಇರುತ್ತೆ. ಸೈನ್ಯಕ್ಕೆ ಹೋಗೋದಂತ ಹೇಳಿದ್ರೆ ಎಲ್ರಿಗೂ ಒಂದು ರೀತಿಯ ಭಯ ಇರುತ್ತೆ. ಸೊ ನಿಮಗೆ ಆ ಥರದ್ದೇನಾದರೂ ವಿಚಾರಗಳಿತ್ತಾ? ನಮಗೆ ಏನು ಹಾಗೆ ಭಯ ಇಲ್ಲ, ಎಂಥ ಭಯ ಇಲ್ಲ. ಒಂದು ದೇಶ ಕಾಯಲಿಕ್ಕೆ ಹೋಗಿ ನನ್ನ ಮಗನನ್ನು ಅರ್ಪಿಸಿದ್ದೇನೆ ಅಷ್ಟೇ. ಓಕೆ, ಬಹಳಷ್ಟು ಕಷ್ಟಪಟ್ಟಿದ್ದಾರೆ. ಅಂದರೆ ಅವರ ವ್ಯವಸ್ಥೆಗಳನ್ನು ಅವರೇ ನೋಡಿಕೊಂಡು ಪಾರ್ಟ್ ಟೈಮ್ ಕೆಲಸವನ್ನು ಮಾಡಿಕೊಂಡು, ಅಂದರೆ ಎಲ್ಲವನ್ನು ಕೂಡ ಒಬ್ಬ ಮನುಷ್ಯನಿಗೆ ಸಕ್ಸಸ್ ಸಿಗೋ ತನಕ ಯಾರೂ ಸಪೋರ್ಟಿಗೆ ಬರೋದಿಲ್ಲ. ಅಥವಾ ಒಂದು ಹಂತದಲ್ಲಿ ಯಶಸ್ಸು ಆಗ್ತಾ ಇದ್ದಾರೆ ಅಂದಾಗ ಮಾತ್ರ ಎಲ್ಲರೂ ಬೆಂಬಲಕ್ಕೆ ಬರ್ತಾರೆ. ಸೊ ಆ ಸಮಯದಲ್ಲಿ ಹೇಗಿತ್ತು ನಿಮ್ಮ ಒಂದು ಕುಟುಂಬದವರ ಒಂದು ಸಹಕಾರ ಅಥವಾ ಅವರ ಒಂದು ರೆಸ್ಪಾನ್ಸ್ ಹೇಗಿತ್ತು ಅಂತ? ಕುಟುಂಬದವರ ಸಹಕಾರ ಎಂತ ಇಲ್ಲ. ಹಾಗೆ ನಾವು ಅವನು ಬೆಳಿಗ್ಗೆಯಿಂದ ಕಾಲೇಜಿಗೆಲ್ಲ ಹೋಗಿ ರಾತ್ರಿ ಎಲ್ಲ ದುಡಿತಾ ಇದ್ದ. ಯಾಕಂದರೆ ನಮಗೆ ಯಾರ್ದು ಬೆಂಬಲ ಇರಲಿಲ್ಲ. ಹಾಗೆ ನಾವೇ 4 ಜನ ದುಡ್ದಾಗಬೇಕಷ್ಟೇ ಅಷ್ಟೇ. ಅದಕ್ಕೋಸ್ಕರ ಕಷ್ಟಪಟ್ಟು ಕೆಲಸ ಮಾಡಿದ್ದೆ ನಾವು ಅಷ್ಟೇ. ಅದಕ್ಕೋಸ್ಕರ ಕೆಲಸಕ್ಕೆ ಹೋಗ್ತಿದ್ದ. ನಾವು ಆದಷ್ಟು ಸಪೋರ್ಟ್ ಮಾಡಿದ್ದೇವೆ. ಅದು ಸಹ ಅವನು ಕಾಲೇಜಿಗೆಲ್ಲ ಹೋಗಲಿ ಖರ್ಚಾವಣೆ ಮಾಡಿಕೊಂಡು ಹೋಗ್ತಿದ್ದ. ಅದಕ್ಕೋಸ್ಕರ ಹೋಗ್ತಿದ್ದೆ ದುಡಿಲಿಕ್ಕೆ. ಹಾಗೆ. ಸೊ ನಿಮಗೆ ನಿಮ್ಮ ಮಗನ ಬಗ್ಗೆ ಹೆಮ್ಮೆ ಇತ್ತು? ನನಗೆ ತುಂಬ ಹೆಮ್ಮೆ ಇದೆ ಮಗನ ಬಗ್ಗೆ. ನಾವೆಂತ ಅವನಿಗೆ ಸಪೋರ್ಟ್ ಬೇಕಂತ ನಾವು ಎಂತ ಮಾಡಿದ್ರು ನಾವು ಮಾಡ್ತಿದ್ದೆ. ದುಡ್ಡು ಹೇಗಾದರೂ ಮಾಡ್ತಿದ್ದೆ ಸಪೋರ್ಟ್. ಅದಕ್ಕೋಸ್ಕರ ಹೊಸ ಕೆಲಸಕ್ಕೆ ಹೋಗಿ ಮಾಡ್ತಿದ್ದ ಅಷ್ಟೇ. ನಾವೆಂತ ಫುಲ್ ಅವನಿಗೆ ಸಪೋರ್ಟ್ ಕೊಟ್ಟಿದ್ದೆ ಎಲ್ಲದಕ್ಕೂ. ಅದು ಮೊದಲು ಸಣ್ಣ ಪ್ರಾಯದಿಂದಲೇ ಅವನಿಗೆ ಮಿಲಿಟ್ರಿಗೆ ಹೋಗಬೇಕು ಅಂತ ಆಸೆ. ಅದಕ್ಕೋಸ್ಕರ ಅವನ ಕನಸು ಮಾಡಿದ್ದಾರೆ ದೇವರಷ್ಟೇ. ಓಕೆ, ಈಗ ಅವರಿಗೆ ಮಿಲಿಟ್ರಿಗೆ ಸೇರಬೇಕು ಅಂತ ಆಸೆ ಇತ್ತು. ನಿಮಗೆ ಹೆತ್ತವರಿಗೆ ಒಂದು ಮಕ್ಕಳ ಬಗ್ಗೆ ಒಂದು ಕನಸಿರುತ್ತೆ. ನಿಮ್ಮ ಒಂದು ಆಸೆ ಏನಿತ್ತು? ಮಗ ದೊಡ್ಡವನಾಗಿ ಏನಾಗಬೇಕು? ನಮಗೆ ಸಹ ಅದೇ ಅವನ ಆಸೆ, ನಮ್ಮ ಆಸೆ. ಅವನಿಗೆ ಅದೇ ಆಸೆ ಇದ್ದ ಕಾರಣ ನಾವು ಅದನ್ನು ಇದು ಮಾಡಲಿಕ್ಕೆ ಆಗೋದಿಲ್ಲ. ಆದ ಕಾರಣ ಅವನಿಗೆ ಅದೇ ಆಸೆಯನ್ನು ನಾವು ಅದನ್ನೇ ಮುಂದುವರಿಸಿದ್ದೇವೆ. ನಮಗೆ ಸಹ ಅದೇ ಆಸೆ. ಓಕೆ, ತುಂಬ ಇದು ಮಾಡಿದ್ದೇವೆ ನಾವು. ಒಮ್ಮ ಫೈಲ್ ಆದ, ಅದಕ್ಕೆ ನಾವು ತುಂಬ ಬೇಜಾರಾಯಿತು. ಮತ್ತು ವಾಪಸ್ ಈ ಎಕ್ಸಾಮ್ ಬರೆದು ಪಾಸ್ ಆದ. ಹಾಗೆ ಆದ ಕಾರಣ ನಮಗೆ ಖುಷಿ ಆಯಿತು. ಓಕೆ, ಸೊ ಮಗನ ಆಸೆಗೆ ನೀವು ಒತ್ತಾಸೆಯಾಗಿರ್ತೀರಿ? ಒತ್ತಾಸೆಯಾಗಿರ್ತೇವೆ. ಓಕೆ, ಈಗ ಇವರ ತಾಯಿ ಏನು ಹೇಳ್ತಾರೆ ಕೇಳೋಣ. ನಮಸ್ತೆ ಅಮ್ಮ. ನಮಸ್ತೆ. ನಿಮಗೆ ಹೇಗೆ ಅನಿಸ್ತಾ ಇದೆ? ಅವ್ನು ತುಂಬ ಖುಷಿ ಅನಿಸ್ತಾ ಇದೆ. ಓಕೆ,
ಅವನಿಗೆ ಎಲ್ಲ ವಿಷಯದಲ್ಲೂ ಸಪೋರ್ಟ್ ಮಾಡ್ತಾ ಇದ್ದೇನೆ. ಅವನು ಚಿಕ್ಕದಿಂದಲೂ ಸಹ ಅವನು ಆ್ಯಕ್ಟಿವಿಟಿಯಲ್ಲಿ ತುಂಬ ಮುಂದೆ, ಇಂಟರ್ನ್ಯಾಷನಲ್ ಲೆವೆಲ್ಲಿಗೆ ಹೋಗಿದ್ದಾನೆ, ಯೋಗ ಚಾಂಪಿಯನ್ಶಿಪ್ ಆಗಿದ್ದಾನೆ. ಅದರಲ್ಲಿ ಇಂಟರ್ನ್ಯಾಷನಲಲ್ಲೇ ಅವನು ಸೆಕೆಂಡ್ ಪ್ರೈಸ್ ತಗೊಂಡು ಬಂದಿದ್ದಾನೆ. ಅವತ್ತಿಂದಲೇ ಅವನು ತುಂಬ ಎಲ್ಲದರಲ್ಲಿ ಸಹ ಒಂಥರ ಎಲ್ಲ ವಿಷಯದಲ್ಲಿ ಸಹ ಅವನು ಮುಂದೆ ಇದ್ದಾನೆ. ಮತ್ತು ಅವನಿಗೆ ಎಲ್ಲ ವಿಷಯದಲ್ಲಿ ನಾನು ಅವನಿಗೆ ಸಪೋರ್ಟಾಗಿ ನಿಲ್ತಾ ಇದ್ದೆ. ಚಿಕ್ಕ 5ನೇ ಕ್ಲಾಸಿಂದಲೂ ಅವನು ಕೆಲಸ ಎಲ್ಲ ಮಾಡ್ತಾಯಿದ್ದ. ಅಂದರೆ ಸ್ಕೂಲ್ ಟೈಮಲ್ಲಿ ಸಹ ಈಗ ಹಾಲು ಹಾಕೋದು, ಪೇಪರ್ ಅಂಗಡಿ ಹಾಗೆ ಎಲ್ಲ ಸಣ್ಣ ಸಣ್ಣ ಕೆಲಸವನ್ನು ಮಾಡ್ತಾನೆ ಇದ್ದ. ಅವನಿಗೆ ಬೇಕಾದ ಹಾಗೆ ಸಂಪಾದಿಸ್ತಾ ಇದ್ದ. ನಮ್ಮ ಕೈಯಿಂದ ಜಾಸ್ತಿ ಕೊಡಲಿಕ್ಕೆ ಆಗ್ತಾ ಇರಲಿಲ್ಲ, ಹಾಗೆ ಸಣ್ಣ ಸಣ್ಣ ಕೆಲಸ ಎಲ್ಲ ಮಾಡ್ತಾಯಿದ್ದ. ಮತ್ತು ಅವನಿಗೆ ಸಪೋರ್ಟ್ ಅಂತ ಹೇಳಿದ್ದು, ಈಗ ಅವನಿಗೆ ಆರ್ಮಿಗೆ ಸೇರಬೇಕಂತ ಚಿಕ್ಕದಿಂದಲೇ ಇತ್ತು. ಅದಕ್ಕೆ ಅವನು ಸೆಕೆಂಡ್ PUC ಆಗುವಾಗಲೇ ಅವನಿಗೆ ಮಂಗಳೂರಲ್ಲಿ ಒಂದು ಕೋಚಿಂಗ್ ಸೆಂಟ್ರ್ ಇತ್ತು. ಆ ಟೈಮಲ್ಲಿ ಅದು ಮುಚ್ಚಿತ್ತು. ಅದು ಎಂತ ದಾಳಿ ಆಯ್ತಲ್ಲ ಎಂತ, ಆ ದಾಳಿ ಟೈಮಲ್ಲಿ ಅದು ಮುಚ್ಚಿತ್ತು. ಹಾಗೆ ಅಲ್ಲಿ ಹೋಗಿ ವಿಠಲ್ ಸರ್ ಅಂತ ಇದ್ದರು, ಅವ್ರ ಹತ್ರ ಇವನ ಬಗ್ಗೆ ನಾನು ಎಲ್ಲ ಮಾತಾಡಿಸುವಾಗ ಹೈಟ್ ವೇಟಲ್ಲಿ ಇನ್ನೂ ಸ್ವಲ್ಪ ಆಗಬೇಕು, ಸರಿ ಇಲ್ಲ, ಓಡಬೇಕಂತೆಲ್ಲ ಅವರಲ್ಲಿ ಅಲ್ಲಿ ಹೇಳಿದರು. ಅದರ ನಂತರ ಅವರು ನನಗೆ ಬಂಗೇರ ಸರ್, ಉಮೇಶ್ ಬಂಗೇರ್ ಅಂತ ಇದ್ದಾರೆ ಬೆಳ್ತಂಗಡಿಯಲ್ಲಿ, ಅವರದ್ದೊಂದು ಫೋನ್ ನಂಬರ್ ಕೊಟ್ಟರು. ನೀವು ಇವರನ್ನು ಮೀಟಾಗಿ ಅವರು ಅಲ್ಲಿ ಫ್ರೀ ಇದು ಟ್ರೈನಿಂಗ್ ಕೊಡ್ತಾರೆ ಅಂತ. ಹಾಗೆ ನಾನು ಇವನಿಗೆ ಅವರ ನಂಬರ್ ಕೊಟ್ಟು ಇವನನ್ನು ಬೆಳ್ತಂಗಡಿಗೆ ಕಳಿಸಿದೆ. ಯಾವಾಗದು 4-5 ಇಯರ್ಸ್ ಬ್ಯಾಕಿನ ಸ್ಟೋರಿ. ಹಾಗೆ ಅವನು ಡೈಲಿ ಬೆಳ್ತಂಗಡಿಗೆ, ಆ ಟೈಮಿಂದ ಅವನಿಗೆ 18 ಇಯರ್ಸ್ ಕೂಡ ಆಗಲಿಲ್ಲ, 17 ಇಯರ್ಸ್, ಬಸ್ ಕೂಡ ಇರಲಿಲ್ಲ, ಗಾಡಿಯಲ್ಲಿ ಕಳಿಸ್ಲಿಕ್ಕೆ ತುಂಬ ಭಯ. ಆದರೂ ಹೋಗ್ತಾ ಇದ್ದ. ಬೆಳಿಗ್ಗೆ 4 ಗಂಟೆಗೆ ಎದ್ದು ಮಳೆಗೆಲ್ಲ ಹೋಗ್ತಾ ಇದ್ದ. ಉಮೇಶ್ ಬಂಗೇರ ಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವನಿಗೆ, ಬೆನ್ನೆಲುಬಾಗಿ ನಿಂತಿದ್ದಾರೆ ಈ ವಿಠಲ್ ಸರ್ನಿಂದಾಗಿ. ಅದರ ನಂತರ ಅವನು ಇಲ್ಲಿ ವಿದ್ಯಾಮಾತೆಗೆ ಸೇರಿದ. ಮಿಡ್ಲ್ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಹಾಗೆಲ್ಲ ಹೋಗ್ತಾ ಇದ್ದ. ಅಲ್ಲಿ ದೂರ ಆಗ್ತದಂತ ಇಲ್ಲಿ ಸಹ ಹೋಗ್ತಾ ಇದ್ದ. ಮತ್ತು ನನ್ನ ಮಗನಿಗೆ ಬೆನ್ನೆಲುಬಾಗಿ ಯಾರೆಲ್ಲ ನಿಂತಾರೆ ಅವರಿಗೆಲ್ಲ ನಾನು ಈಗ ಕೃತಜ್ಞತೆಯನ್ನು ಹೇಳ್ತಾ ಇದ್ದೇನೆ. ಮತ್ತು ಮಗನಿಗೆ ಸಹ ಇನ್ನು ಮುಂದೆ ಸಹ ಸಪೋರ್ಟಾಗಿ ನಿಲ್ತೇನೆ. ಅವನು ಯಾವ ರೀತಿ ಹೋಗಬೇಕು ಹಾಗೆ ಸಪೋರ್ಟಾಗಿ ನಿಲ್ತೇನೆ. ಓಕೆ. ಮತ್ತು ತಾಯಿಯಾಗಿ ಮಗ ಸೈನ್ಯಕ್ಕೆ ಹೋಗ್ತಾನೆ ಅಂತಾಗ ನಿಮಗೆ ಹೇಗೆ ಅನಿಸಿತ್ತು? ಖುಷಿ ಅನಿಸ್ತಾ ಇದೆ, ಬೇಜಾರು ಕೂಡ ಉಂಟು. ಒಟ್ಟಿಗಿದ್ದವನನ್ನು ಕಳಿಸ್ಬೇಕಲ್ಲ ಅಂತ. ಆದರೆ 6 ಮಂತಲ್ಲಿ ಬರ್ತಾನೆ. ಟ್ರೈನಿಂಗ್ ಎಲ್ಲ ಅವನಿಗೆ ಟಫ್ ಉಂಟಂತೆ. ಇವರು ವಿಠಲ್ ಸರ್ ಹೇಳಿದರು, ತುಂಬ ಟಫ್ ಇರ್ತದೆ ಅಂತ. ಅದನ್ನು ಅವನು ಎದುರಿಸ್ಬೋದೆಂಬ ನಂಬಿಕೆ ನನಗೆ ಉಂಟು. ಹಾಗೆ ಖುಷಿ ಅನಿಸ್ತಾ ಇದೆ ನನಗೆ, ಖುಷಿ ಜೊತೆ ಬೇಜಾರೂ ಇದೆ. ನಿಮಗೆ ಮಗ ಏನಾದರೂ ಬೇರೆ ಆಗಬೇಕು ಅಂತ ಕನಸಿತ್ತಾ? ಇತ್ತು. ಅವನು ಮೆಡಿಕಲ್ ಲೆವೆಲ್ಗೆ ಈಗೆಲ್ಲ ಹೋಗ್ತಾನೆ ಅಂತ ಇತ್ತು, ಆದರೆ ಫೀಲ್ಡಿಗೆ ಹೋಗ್ತಾನೆ ಅಂತ. ಆದರೆ ಅವನಿಗೆ ಈ ಲೆವೆಲಲ್ಲಿ ಇಷ್ಟ ಆದ ಕಾರಣ ಅವನ ಬೆನ್ನೆಲುಬಾಗಿ ನಾನು ಸಹ ನಿಂತೆ ಅವನಿಗೆ ಬ್ಯಾಕ್ ಸಪೋರ್ಟಾಗಿ. ಸೊ ಈಗ ನಿಮ್ಮದು ಟೋಟಲ್ ಸಪೋರ್ಟ್ ಇದೆ? ನಮ್ಮದು ಫ್ಯಾಮಿಲಿ ಸಪೋರ್ಟ್ ಇದೆ. ನನ್ನ ಗಂಡ ಕೂಡ ತುಂಬ ಹೆಲ್ಪ್ ಮಾಡ್ತಾಯಿದ್ರು. ಇಲ್ಲಿಂದ ನಮ್ಮ ಬೆಳ್ತಂಗಡಿಗೆಲ್ಲ ಹೋಗಿ ಬರೋದಕ್ಕೆ ಅಂದರೆ ತುಂಬ ಪೆಟ್ರೋಲಿಗೆಲ್ಲ ಬೇಕಲ್ಲ, ಬಸ್ ಇಲ್ಲಲ್ಲ. ಬೆಳಿಗ್ಗೆ 4 ಗಂಟೆಗೆ ಎದ್ದು ಹೋಗ್ತಾ ಇದ್ದ. ಅಲ್ಲಿ ಫಸ್ಟ್ ಅವನಿಗೆ ರ್ಯಾಲಿ ಹಾವೇರಿಯಲ್ಲಿತ್ತು. ಆ ಟೈಮಲ್ಲಿ ತುಂಬ ಮಳೆ ಬಂದು ಕಾಲಾಡಿ ಎಲ್ಲ ತೋರಿಸಿದ, ಗುಳ್ಳೆ ಥರ ಎಲ್ಲ ಬಂದಿತ್ತು ಓಡಿ. ಅದರಲ್ಲಿ ಫಸ್ಟ್ ಬಂದೇನು ಅವನು. ಎಕ್ಸಾಮಿಗೆ ಒಂದು ಅಟೆಂಪ್ಟಲ್ಲಿ ಹೋಗಿತ್ತು. ಮತ್ತು ನಾವು ತುಂಬ ಬೇಜಾರಾಯಿತು ಎಕ್ಸಾಮಿಗೆ. ಆ್ಯಕ್ಚುಲಿ ಅವನು ಫೇಲ್ ಆಗ್ತಾನೆ ಅಂತ ಎಣಿಸಿರಲಿಲ್ಲ. ಅವನನ್ನು ನಾನು ಕೋಚಿಂಗ್ ಎಲ್ಲ ಹಾಕಿದ್ದೆ ಹುಬ್ಬಳ್ಳಿಗೆ. ಅಲ್ಲಿ 1 ತಿಂಗಳು ಕೋಚಿಂಗ್ ಎಲ್ಲ ತಗೊಂಡು ಬಂದು ಎಕ್ಸಾಮಿಗೆ ಹೋದ್ದು. ಏನೋ ಕಾರಣದಿಂದ ಟೈಮು ಅವನಿಗೆ ಸಾಕಾಗಲಿಲ್ಲ ಅಂತೆ. 1 ಅವರ್ ಹೋದ್ದು ಗೊತ್ತಾಗಲಿಲ್ಲಮ್ಮ ಅಂತ ಹೇಳಿದ. ನಾನು ಅದಕ್ಕೆ ತುಂಬ ಅವನು ಫೀಲ್ ಮಾಡ್ತಾ ಇದ್ದ. ನೀನು ವರಿ ಮಾಡಬೇಡ, ಏನಾದರೂ ಇನ್ನೊಂದ್ಸಲ ನೋಡುವ, ಟ್ರೈ ಮಾಡು, ನೀನು ಅದಕ್ಕೆ ವರಿ ಮಾಡಬೇಡ, ಟೆನ್ಷನ್ ತಗೊಳ್ಬೇಡ ಅಂತ ಹೇಳಿದೆ. ಮತ್ತು ನೆಕ್ಸ್ಟ್ ಟೈಮಲ್ಲಿ ಪಾಸ್ ಆದ. ಅದೇ ನಮಗೆಲ್ಲರಿಗೂ ಖುಷಿ. ಓಕೆ. ಸೊ ಈ ಟೈಮಲ್ಲಿ ನಿಮ್ಮ ಮಗನಿಗೆ ಒಂದು ಸ್ಪೆಷಲ್ ಆಗಿ ಹೇಳಬೇಕಂತಿದ್ರೆ ಏನು ಹೇಳ್ತೀರಿ? ಇನ್ನು ಅವನ ಭವಿಷ್ಯ ಇನ್ನೂ ಸಹ ಅವನಿಗೆ ನಾನು ಬೆಸ್ಟ್ ಆಫ್ ಲಕ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾವುದೇ ರೀತಿ ಇದಾಗಬಾರ್ದು ಅಂತ ನಾನು ಅಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮುಂದೆ ಫ್ಯೂಚರಲ್ಲಿ ಸಹ ಅವನಿಗೆ ದೇವರು ಒಳ್ಳೇದು ಮಾಡಲಿ. ನಾನು ಅವನಿಗೆ ಅದೇ ಬೆಸ್ಟ್ ಆಫ್ ಲಕ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ. ನೀವೇನು ಮಾಡ್ತಾ ಇದ್ದೀರಿ? ನಾನು ಆದರ್ಶದಲ್ಲಿ ಸ್ಟಾಫ್ ನರ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಅದರೊಟ್ಟಿಗೆ ಮಗನೊಟ್ಟಿಗೆ ಸಪೋರ್ಟ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಸರ್ ನೀವೇನು ಮಾಡ್ತೀರಾ ಅಂತ? ನಾನು ಸಂಜೆ ಶೆಟ್ಟಿಯಲ್ಲಿ ಸೇಲ್ಸ್ಮನ್ ಆಗಿ ಕೆಲಸ ಮಾಡ್ತಿದ್ದೇನೆ. ಹೌದು, 25 ವರ್ಷ ಕೆಲಸ ಮಾಡ್ತಿದ್ದೆ. ಓಕೆ. ಸೊ ನಿಮ್ಮದು ಕೂಡ ಮಗನಿಗೆ ಸಪೋರ್ಟ್ ಇದೆ, ಫುಲ್ ಸಪೋರ್ಟ್. ಮಗನಿಗೆ ಹೇಳುವಂತಿದ್ರೆ ಏನು ಹೇಳ್ತೀರಿ? ನಾನು ಅವನಿಗೆ ಕಂಗ್ರಾಚುಲೇಷನ್ ಹೇಳ್ತೇನೆ ಅಷ್ಟೇ. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಭವಿಷ್ಯ ಅವರ ಸಹೋದರಿ ಅಂದರೆ ಅಕ್ಕ ಭವಿತಾ ಅವರಿದ್ದಾರೆ. ಅವರಿಗೆ ಈ ಒಂದು ತಮ್ಮನ ಸಾಧನೆ ಎಷ್ಟು ಖುಷಿ ಇದೆ, ಅವರಿಗೆ ಏನು ಅನ್ನಿಸ್ತಾ ಇದೆ ಕೇಳೋಣ. ನಮಸ್ತೆ ಮೇಡಮ್. ನಮಸ್ತೆ. ನಿಮಗೆ ಹೇಗೆ ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತುಂಟು. ಎಲ್ಲರೂ ಅವನಿಂದಾಗಿ ನನ್ನನ್ನು ಗುರುತಿಸಿದ್ದಾರೆ, ಅವರಿಂದಾಗಿ ನಿಮ್ಮನ್ನು ಗುರುತಿಸ್ತಿದ್ದಾರೆ ಎಲ್ಲರೂ. ಅಂದರೆ ಯಾರಿಗೆ ಗೊತ್ತಿಲ್ಲ ಇವ ನನ್ನ ತಮ್ಮ ಅಂತ. ಈಗ ನಿನ್ನೆ ಮೊನ್ನೆಯಿಂದ ನನ್ನ ತಮ್ಮ ಅಂತ ಎಲ್ಲರಿಗೂ ಗೊತ್ತಾಗ್ತುಂಟು. ಎಲ್ಲರದ್ದು ಸಹ ಮೆಸೇಜ್ ಬರ್ತುಂಟು, ಯಾವಾಗ ಹೋಗೋದು ಕಾಲ್ ಅಂತೆಲ್ಲ ಬರ್ತುಂಟು. ತುಂಬ ಖುಷಿ ಆಗ್ತುಂಟು, ನನಗೆ ತುಂಬ ಪ್ರೌಡ್ ಫೀಲ್ ಆಗ್ತುಂಟು ಅವನಿಂದಾಗಿ. ಓಕೆ. ಸೊ ನಿಮ್ಮದು ಹೇಗೆ ಅಕ್ಕ ತಮ್ಮನ ಒಂದು ಬಾಂಡಿಂಗ್? ಜಗಳಾಡ್ತಾ ಇರ್ತೀರಾ ಹೇಗೆ?
ದಿನಾಲು ಗಲಾಟೆ ಮಾಡ್ತಿರ್ತೇವೆ, ಯಾವತ್ತು ಫಿಟ್ಟು ಮಾಡ್ತಿರ್ತೇವೆ. ಆದರೆ ಎಷ್ಟು ಗಲಾಟೆ ಮಾಡ್ತೇವೆ ಅಷ್ಟು ತುಂಬ ಸಪೋರ್ಟ್ ಆಗಿರ್ತಾನೆ ನಂಗವ. ನನ್ನ ಎಲ್ಲ ವಿಷಯದಲ್ಲೂ ಸಹ ಸಪೋರ್ಟ್ ಮಾಡ್ತಾನೆ. ನನಗೆಂಥವ್ರು ಪ್ರಾಬ್ಲಮ್ ಇದ್ರೆ ಅವ ಬರ್ತಾನೆ. ಡ್ಯಾನ್ಸ್ ವಿಚಾರದಲ್ಲಿ ಆಗಿರ್ಬೋದು, ನಾನು ಎಲ್ಲಾದರೂ ದೂರ ಹೋದರೂ 1 ಗಂಟೆ ಕಾಲ್ ಮಾಡಿ 2 ಗಂಟೆ ಕಾಲ್ ಮಾಡಿ ಬಾ ಅಂತ ಹೇಳಿದ್ರು ಬರ್ತಿದ್ದ. ಇನ್ನೂ ಒಂದು 6 ತಿಂಗಳು 4 ವರ್ಷದಲ್ಲಿ ಇಲ್ಲಲ್ಲ, ತುಂಬ ಬೇಜಾರಾಗ್ತುಂಟು. ಮಿಸ್ ಮಾಡ್ಕೊಳ್ತೀವಿ. ತುಂಬ ಮಾಡ್ತಿದ್ದೇವೆ, ನಾನು ಅಂತೆಲ್ಲ ಎಲ್ಲರೂ ಸಹ ಮಾಡ್ತಿದ್ದೇವೆ. ಸೊ ನಿಮಗೇನು ಡ್ರೀಮ್ ಇತ್ತು ತಮ್ಮನ ಬಗ್ಗೆ? ಅವನದೆಂಥ ಡ್ರೀಮ್ ಅದೇ ನನ್ನ ಡ್ರೀಮ್ ಆಗಿತ್ತು. ಅವನಿಗೆ ಫಸ್ಟ್ ಒಂದು ಚಿಕ್ಕದಿರುವಾಗ ಪೊಲೀಸ್ ಆಗಬೇಕು ಅಂತ ತುಂಬ ಆಸೆ ಇತ್ತು. ಎಂತ ಕೇಳಿ ಯಾವಾಗ ಕೇಳಿದ್ರು ನಾನು ಪೊಲೀಸ್ ಆಗ್ತೇನೆ ಅಂತಲೇ ಇತ್ತು. ಆಗ ಮತ್ತು ಈಗ ಸೆಕೆಂಡ್ PU ಎಲ್ಲ ಆದ ನಂತರ ಈಗ ಅಗ್ನಿವೀರಿದ್ದು ಬಂತಲ್ಲ, ಅದ ನಂತರ ಅವನಿಗೆ ತುಂಬ ಅದರಲ್ಲೇ ಇಂಟ್ರೆಸ್ಟ್ ಇತ್ತು. ಒಮ್ಮೆ ಹೋದ ಕಾರಣ ಫುಲ್ ಬೇಜಾರಾಗಿದ್ದ, ಫುಲ್ ಎಲ್ಲರ ಹತ್ರ ಬೇಜಾರದಲ್ಲಿದ್ದ. ನಾವೆಲ್ಲ ಸಪೋರ್ಟ್ ಮಾಡಿದ್ದೇವೆ, ಎಂತ ಆಗೋದಿಲ್ಲ ಇನ್ನೊಂದು ಸತಿ ಹಾಕು ಅಂತ ಹಾಕಿದೆ, ಈಗ ಬಂತು. ಸೊ ಅದಕ್ಕೆ ನಿಮಗೆ ಖುಷಿ ಇದೆ? ತುಂಬ ಖುಷಿ ಉಂಟು. ಎಷ್ಟು ಖುಷಿ ಉಂಟು ಅಷ್ಟೇ ಬೇಜಾರು ಸಾಕ್ತುಂಟು. ಹೋಗುದು ನಾಳೆ ಹೋಗ್ತಿದ್ದಾನಲ್ಲ ಹಾಗೆ. ಓಕೆ. ಸೊ ನಿಮಗೇನಾದರೂ ಬೇಜಾರಾಗ್ತಿತ್ತಾ? ತಮ್ಮ ಕಷ್ಟಪಡ್ತಿದ್ದಾನೆ, ಬೆಳಿಗ್ಗೆ 4 ಗಂಟೆಗೆ ಹೇಳ್ತಿದ್ದಾನೆ, ಸಂಜೆ ವಾಪಸ್ ಬಂದು ಕೂಡ ಕೆಲಸ ಮಾಡ್ತಿದ್ದಾನೆ, ನಿಮಗೆ ಹೇಗೆ ಅನಿಸ್ತಾ ಇತ್ತು? ಬೇಜಾರಾಗ್ತಿತ್ತು. ಆದರೆ ನಮ್ಮ ಮನಿ ಪ್ರಾಬ್ಲಮ್ ಇತ್ತು ತುಂಬ. ನಾನು ಸಹ ದುಡಿತಿದ್ದೆ ಪಾರ್ಟ್ ಟೈಮ್ ಜಾಬ್ ಆಗಿ, ಅವ ಸಹ ದುಡಿತಿದ್ದ, ಅಪ್ಪ ಅಮ್ಮ ಸಹ ದುಡಿದಿದ್ರು. ಅಪ್ಪ ಅಮ್ಮ ದುಡ್ದದ್ದು ಮನೆಗೆ ಆಗ್ತಿತ್ತು, ಅದಕ್ಕೆ ಇದಕ್ಕೆ ಅಂತ. ಮತ್ತು ಅವನ ಪಾಕೆಟ್ ಮನೆಗೆ ಅವ ದುಡಿತಿದ್ದ. ಬೇಜಾರಾಗ್ತಿತ್ತು, ಆದರೆ ಎಂತ ಮಾಡೋದು, ಡ್ರೀಮ್ ಫುಲ್ಫಿಲ್ ಆಗಬೇಕಾದ್ರೆ ಕಷ್ಟಪಡಲೇಬೇಕಲ್ಲ. ಹಾಗಾಗಿ ಹೋಗ್ತಿದ್ದ, ಸಪೋರ್ಟ್ ಮಾಡ್ತಿದ್ದೇವೆ ನಾವು. ಓಕೆ. ಸೊ ಈಗ ಇವರು ಸೆಲೆಕ್ಟ್ ಆಗಿದ್ದಾರೆ ಅಂತ ಗೊತ್ತಾದ ಮೇಲೆ ಹೇಗಿದೆ ಎಲ್ಲರದ್ದು ಒಂದು ರೆಸ್ಪಾನ್ಸ್, ಫ್ಯಾಮಿಲಿ ಅವ್ರದ್ದಾಗಲಿ ಅಥವಾ ಫ್ರೆಂಡ್ಸ್ ಇದ್ದಾಗಲಿ? ನಾವು ಅವ ಕಷ್ಟಪಡುವಾಗಂತೂ ನಮ್ಮ ಹಿಂದೆ ಯಾರು ಇರಲಿಲ್ಲ ಆಯಿತು. ನಾವು ಅಪ್ಪ ಅಮ್ಮ ನಾವು ಸಪೋರ್ಟ್ ಮಾಡ್ತಿದ್ದೇವೆ. ಅದೇ ಅವ ಸಪೋರ್ಟ್ ಆದ ನಂತರ ಎಲ್ಲ ಸೆಲೆಕ್ಟ್ ಆದ ನಂತರ ಎಲ್ಲ ಭಾರಿ ಖುಷಿಯಿಂದ ಮೆಸೇಜ್ ಮಾಡ್ತಿದ್ದಾರೆ, ಸ್ಟೇಟಸ್ ಹಾಕ್ತಿದ್ದಾರೆ. ಅದಂತೂ ಖುಷಿ ಇದೆ ನಿಮಗೆ? ಖುಷಿ ಉಂಟು ತುಂಬ. ಆದರೆ ನಿನ್ನ ತನಕ ತುಂಬ ಖುಷಿ ಇತ್ತು, ಇವತ್ತಿನಿಂದ ಸ್ವಲ್ಪ ಬೇಜಾರಾಗ್ತುಂಟು. ಬೆಳಿಗ್ಗೆಯಿಂದ ಎಂತ ಯಾವುದಾದ್ರೂ ಡ್ಯಾನ್ಸ್ ಬೇಕಾದರೆ ಬರ್ತಿದ್ದ, ಹೇಳಿಕೊಡು ಅಂತ. ಇನ್ನಿಲ್ಲ ಅಲ್ಲ ಅಂತ ಬೇಜಾರಾಗ್ತುಂಟು ಅಷ್ಟೇ. ಓಕೆ. ಸೊ ನೀವೇನು ಹೇಳ್ತೀರಿ ನಿಮ್ಮ ತಮ್ಮನಿಗೆ? ಕಾಂಗ್ರಾಟ್ಸ್ ಹೇಳ್ತೇನೆ, ಮತ್ತು ಸೇಫ್ ಆಗಿರು ಅಂತ ಹೇಳ್ತೇನೆ. ನಮ್ಮ ಬಗ್ಗೆ ಟೆನ್ಷನ್ ಮಾಡೋದು ಬೇಡ. ನಾನು ಅಪ್ಪ ಅಮ್ಮ ಖುಷಿಯಲ್ಲಿ ಇರ್ತೇವೆ, ಅವು ಸೇಫ್ ಆಗಿದ್ದರೆ ಸಾಕು. ಓಕೆ, ಥ್ಯಾಂಕ್ ಯು. ನಿಮ್ಮೆಲ್ಲರ ಸಪೋರ್ಟ್ ಇದೇ ಥರ ಇರಲಿ ನಿಮ್ಮ ತಮ್ಮನಿಗೆ, ಇನ್ನೂ ಕೂಡ ಅವ್ರು ಇನ್ನೊಂದಷ್ಟು ಸಾಧನೆ ಮಾಡುವಂತಾಗಲಿ ಅನ್ನುವಂಥದ್ದು. ಥ್ಯಾಂಕ್ ಯು ಮಾತಿಗೆ ಸಿಕ್ಕಿದ್ದಕ್ಕೆ. ನಾನು ಭಾಗೇಶ್ ರಾಯ್, ವಿದ್ಯಾಮತ ಅಕಾಡೆಮಿಯ ಆಡಳಿತ ನಿರ್ದೇಶಕ. ಭಾರತ ಸರ್ಕಾರದ ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆ ಅಗ್ನಿವಿಪತ್. ಈ ಯೋಜನೆಯನ್ನ ಪ್ರಪ್ರಥಮ ಬಾರಿಗೆ ನಮ್ಮ ಭಾಗದಲ್ಲಿ ಉಡುಪಿ, ದಕ್ಷಿಣ ಕನ್ನಡ, ಕೊಡಗು ಸೇರಿದಂತೆ 4-5 ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಪ್ರಪ್ರಥಮವಾಗಿ ನಾವು ಒಂದು ದೊಡ್ಡ ಕಾರ್ಯಾಗಾರವನ್ನ ಮಾಡಿ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂಥದ್ದು. ನಮ್ಮ ಭಾಗದಲ್ಲಿ ಅದು ತುಂಬಾ ಇಂಪ್ಲಿಮೆಂಟ್ ಆಗ್ಬೇಕು ಅಂತ ಶತಪ್ರಯತ್ನದಲ್ಲಿ ನಾವು ಪ್ರಾರಂಭ ಮಾಡಿದ್ವಿ. ಕಾರಣ ಏನಂತ ಹೇಳಿದ್ರೆ, ನೋಡಿ, ಇವಾಗ ಅವರು ಯುವಕರೇನು ಹಾದಿ ತಪ್ಪುವಂತ ಏಜ್ ಏನಿದೆ, 17 to 23 ತನಕ ಇರುವಂತ ಏಜ್, ಇದು ನಿರ್ಣಾಯಕ ಅವರ ವಯಸ್ಸು. ಈಗ ನಿಮ್ ಗಮನಿಸ್ತಾ ಇರ್ಬೋದು, ತುಂಬಾ ಮಾದಕ ದ್ರವ್ಯಗಳಿಗೆ ಬಲಿಯಾಗುವಂಥದ್ದು ಇಂಥದ್ದು, ಮತ್ತೆ ಕೆಲವರಿಗೆ ಉದ್ಯೋಗ ಸಿಗದೆ ಬೇರೆ ಬೇರೆ ರೀತಿಯಾದಂತಹ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂಥದ್ದು, ಇದೆಲ್ಲ ನಡೀತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಅವರಿಗೆ ಒಂದು ಟೀನೇಜ್ ನಲ್ಲಿ, ಎಸ್ಪೆಷಲಿ ಮಧ್ಯಮ ಮತ್ತು ಕಡು ಬಡತನದಲ್ಲಿರುವಂತಹ ಯುವಕರಿಗೆ, ಯುವತಿಯರಿಗೆ ಇದು ತುಂಬಾ ಹೇಳಿ ಮಾಡಿಸಿದಂತ ಯೋಜನೆ. ಯಾಕೆ ಅಂತ ಹೇಳಿದ್ರೆ, ಅವರು PUC ನಂತರ ಡೈರೆಕ್ಟ್ ಆಗಿ ಅವರು ಸೇನೆಗೆ ಸೇರ್ಲಿಕ್ಕೆ ಒಂದು ಅವಕಾಶ ಸಿಗ್ತದೆ. ಮತ್ತೊಂದು ಏನಂತ ಹೇಳಿದ್ರೆ, ಫಸ್ಟ್ ಸ್ಯಾಲ್ರಿ ಅವರಿಗೆ ಡೇ 1 ಇಂದ 21,000 rupees ಸ್ಯಾಲ್ರಿ ಸಿಗ್ತದೆ. ಇವತ್ತು MBA ಇಂಜಿನಿಯರಿಂಗ್ ಮಾಡಿದವರಿಗೆ ಕೂಡ ಆ ಸ್ಯಾಲ್ರಿ ಸಿಗಲ್ಲ. ಮತ್ತೊಂದು, ಅವರಿಗೆ 4 ವರ್ಷ ಅವ್ರದ್ದು ಏನು ಸೇವಾ ಅವಧಿ ಇರ್ತದೆ, ಅದರಲ್ಲಿ 6 ತಿಂಗಳು ಟ್ರೈನಿಂಗ್ ಇರ್ತದೆ, 3 ವರ್ಷ ಸೇವಾ ಅವಧಿ ಇರ್ತದೆ. ಒಳ್ಳೆಯ ಗುಣನಡತೆ ಇರುವವರಿಗೆ 25% ಜನಕ್ಕೆ ಈಗ ಕಂಟಿನ್ಯೂಷನ್ ಕೊಡ್ತಾ ಇದ್ದಾರೆ. ಮತ್ತೆ ಈ ವರ್ಷದಿಂದ ಈಗ ಪರಿಶೀಲನಾ ಹಂತದಲ್ಲಿದೆ, ಅದು 50% ಜನವನ್ನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸರ್ಕಾರ. ಆದ್ರೂ ಕೂಡ 4 ವರ್ಷದಲ್ಲಿ ಅವನಿಗೆ ಆಯ್ತು, ಅವ್ನು ರಿಟರ್ನ್ ಬರ್ತಾನೆ ಸೇನೆಯಿಂದ ಅಂತ ಹೇಳಿದ್ರು ಕೂಡ, ಈಗ ಫಾರ್ ಎಕ್ಸಾಂಪಲ್ 20ನೇ ವರ್ಷಕ್ಕೆ ಹೋದ್ರೆ 24ನೇ ವರ್ಷಕ್ಕೆ ಅವ್ರು ರಿಟರ್ನ್ ಬರ್ತಾರೆ ಅಂತಿದ್ರು ಕೂಡ 22 ಲಕ್ಷ ರೂಪಾಯಿ ಅವ್ರಿಗೆ ಆ ಒಂದು ಸೇವಾವಧಿಯ ಇದರನ್ನ ಪರಿಗಣಿಸಿ 22 ಲಕ್ಷ ರೂಪಾಯಿ ಸಿಗ್ತದೆ. ಅಂದ್ರೆ ಈಗ ಅವರ ಸ್ಯಾಲ್ರಿನಲ್ಲಿ ಫಾರ್ ಎಕ್ಸಾಂಪಲ್ 10,000 ರೂಪಾಯಿ ಕಟ್ ಮಾಡಿದ್ರೆ 10,000 ರೂಪಾಯಿ ಸರ್ಕಾರ ಸೇರಿಸಿ ಅವರಿಗೆ 20,000 ರೂಪಾಯಿ ಅವರಿಗೆ ಜಮಾ ಆಗ್ತದೆ. ಆ ರೀತಿಯಲ್ಲಿ ಒಟ್ಟು ಅವರಿಗೆ ಸ್ಯಾಲ್ರಿ ಬಂದ್ಬಿಟ್ಟು 40,000 ಸಮಥಿಂಗ್ ಬರ್ತದೆ, ಕೈಗೆ 21 ಬರ್ತದೆ. ಉಳಿದಿರೋ ಕಟ್ಟಾಗಿರೋ ಅಮೌಂಟ್ಗೆ ಮತ್ತೆ ಸೇರಿಸ್ಬಿಟ್ಟು ಒಟ್ಟು 22 ಲಕ್ಷ ರೂಪಾಯಿಗಳನ್ನ ಅವ್ರು ಪಡ್ಕೊಂಡು ಬರ್ತಾರೆ. ನಾವೊಂದು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ಬೇಕು. ಏನಂತ ಹೇಳಿದ್ರೆ, ಯಾವುದೇ ಒಂದು ಯುವಕ
ಅಥವಾ ಯುವತಿ ಅವರು ಆ ಏಜಿನಲ್ಲಿ 22 ಲಕ್ಷವನ್ನ ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? 22 ಲಕ್ಷವನ್ನ ತಗೊಂಡ್ ಬಂದು ಈಗ ಒಂದು 2 ಲಕ್ಷ ಖರ್ಚು ಮಾಡಿದ್ರು ಕೂಡ 20 ಲಕ್ಷವನ್ನ ಬ್ಯಾಂಕ್ ಅಲ್ಲಿ ಇಟ್ರು ಕೂಡ ಅವರ ಜೀವನವನ್ನು ಚೆನ್ನಾಗಿ ಯಾವ್ದಾದ್ರು ಒಂದು ಚಿಕ್ಕ ಏನಾದ್ರು ಮಾಡ್ಕೊಂಡು ಅವರು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಮತ್ತೆ ಅವರು ರಿಟರ್ನ್ ಬಂದಾಗ ಎಕ್ಸ್-ಆರ್ಮಿ ಕೋಟಾದಲ್ಲಿ ಕೂಡ ಮತ್ತೆ ಬೇರೆ ಆರ್ಮಡ್ ಫೋರ್ಸಸ್ ನಲ್ಲಿ 20% ಅವರಿಗೆ ಬೇರೆ ರೀತಿಯಾದಂತಹ ರಿಯಾಯಿತಿಗಳು ಕೂಡ ಸಿಗ್ತದೆ. ಬೇರೆ ರಿಕ್ರೂಟ್ಮೆಂಟ್ ಗೆ ಈಗ 24 ವರ್ಷ ಬಂದಾದ್ಮೇಲೆ ಸುಮಾರು OBC ಅವರಿಗೆ ಮತ್ತೆ SC ಕೆಟಗರಿ ಒಂದು ಸಾಧಾರಣ 30-32 ವರ್ಷ ಆರ್ಮಡ್ ಫೋರ್ಸಸ್ ಗೆ ಮತ್ತೆ ಕ್ಲರಿಕಲ್ ವೇಕೆನ್ಸಿಗೆ ಆದ್ರೆ KS ಬರೆಯುವುದಿದ್ರು ಕೂಡ ಡಿಗ್ರಿ ಮಾಡ್ಕೊಂಡು KS ಬರೀತಿದ್ರು ಕೂಡ ಈಗ 35 ವರ್ಷ 40 ವರ್ಷ ತನಕ ಅವಕಾಶಗಳು ಇರ್ತದೆ. ಈ ನಿಟ್ಟಿನಲ್ಲಿ ಅಗ್ನಿಪಥ್ ಯೋಜನೆಯನ್ನ ನಾವು ಮುಖ್ಯವಾಗಿ ನಾವು ಇಂಪ್ಲಿಮೆಂಟ್ ಮಾಡಿದ್ವಿ. ಆಮೇಲೆ ಟ್ರೈನಿಂಗ್ ಬಗ್ಗೆ ಹೇಳ್ಬೇಕು. ಮುಖ್ಯವಾಗಿ ಭವಿಷ್ಯ ವಿಷಯದಲ್ಲಿ ಈಗ ನೀವು ನನ್ನನ್ನ ಸಂದರ್ಶನ ಮಾಡ್ತಾ ಇರೋದ್ರಿಂದ ಆ ವಿಷಯನ ಹೇಳಲೇಬೇಕು. ಬಾರ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತ ಒಂದು ಹುಡುಗ ರಾತ್ರಿ ಎಲ್ಲ ಬಾರಲ್ಲಿ ಕೆಲಸ ಮಾಡಿ ಮತ್ತೆ ಅವನು ಫಸ್ಟ್ ಇಯರ್ ಡಿಗ್ರಿನಲ್ಲಿ ಓದ್ಕೊಂಡು ಮಂಗಳೂರಿನಲ್ಲಿ ಓದ್ಕೊಂಡು ತುಂಬಾ ಹಠದಲ್ಲಿ ಓದ್ತಿದ್ದಂತ ಹುಡುಗ ನನ್ನ ಹತ್ರ ಬಂದ, ಈ ತರ ಸಮಸ್ಯೆ ಇದೆ ಸರ್, ನನಗೆ ತುಂಬಾ ಸಮಸ್ಯೆ ಇದೆ ಅಂತ ಹೇಳಿದಾಗ ನಾವು ಉಚಿತ ತರಬೇತಿಯನ್ನ ಅವರಿಗೆ ಘೋಷಣೆ ಮಾಡಿದ್ವಿ. ಕಳೆದ ರಿಕ್ರೂಟ್ಮೆಂಟ್ ನಲ್ಲಿ ಹಾವೇರಿಗೆ ಹೋಗಿ ಅಲ್ಲಿ ಜಸ್ಟ್ ಮಿಸ್ ಆಯ್ತು, ಮೆಡಿಕಲ್ ಟೆಸ್ಟ್ ನಲ್ಲಿ ಜಸ್ಟ್ ಮಿಸ್ ಆಯ್ತು. ಆದ್ರೂ ನಾನು ಬಿಡ್ಲಿಲ್ಲ. ಅವನು ನನ್ನ ಹತ್ರ ಹತ್ಕೊಂಡು ಬಂದು ನಿಂತ್ಕೊಂಡಿದ್ದ, ಇಲ್ಲ ಸರ್ ನನಗೆ ನಾನು ಜೀವನದಲ್ಲಿ ನಾನು ಸೈನ್ಯ ಸೇರ್ಬೇಕು ಅನ್ನೋದು ನನ್ನ ಡ್ರೀಮ್ ಅಂತೇಳಿ. ಇದು ಈಗ ಅಗ್ನಿಪಥ್ ಅಲ್ದೇನೆ ಬೇರೆ ಬೇರೆ ಆರ್ಮ್ಡ್ ಫೋರ್ಸಸ್ಗೆ ನಾವು ಅವ್ರನ್ನ ಪ್ರಯತ್ನ ಮಾಡ್ತಾ ಇದ್ವಿ. ಒಂದು ಅರ್ಜಿ ಹಾಕುವಾಗ ಕೂಡ ₹1 ನಾನು ತಗೊಳ್ಳಿಲ್ಲ. ಫ್ರೀಯಾಗಿ ಅರ್ಜಿ ಹಾಕೊಂಡು ಒಂದು ಹಾಲೆಗೆ ಸಮೇತ ₹1 ನಾವು ತಗೊಂಡಿಲ್ಲ ನಮ್ಮ ಅಕಾಡೆಮಿಯಲ್ಲಿ. ಆದ್ರೆ ನಾನು ಅವನಿಗೆ ಅಶ್ಯೂರೆನ್ಸ್ ಕೊಟ್ಟಿದ್ದೆ. ಅವರ ಅಕ್ಕ ಕೂಡ ಬಂದಿದ್ರು, ಅವ್ರಿಗೆ ಹೇಳಿದ್ವಿ ಖಂಡಿತವಾಗ್ಲೂ ಈ ಹುಡುಗನ್ನ ನಾನು ಸೇನೆಗೆ ಸೇರಿಸ್ತೇನೆ ಅಂತ ಹೇಳಿ. ಆ ಹಠದಿಂದ ನಾವು 2 ವರ್ಷದಿಂದ ಅವನು ನಿರಂತರ ಅವರಿಗೆ ಬೆನ್ನೆಲುಬಾಗಿ ನಿಂತು ಹಾವೇರಿಯ ರ್ಯಾಲಿಯಲ್ಲಿ ಸೋತರು ಕೂಡ ಈ ವರ್ಷದ ಉಡುಪಿ ಅಜ್ಜರಕಾಡು ಮೈದಾನದಲ್ಲಿ ನಡೆದಂತಹ ರ್ಯಾಲಿಗೆ ಪೂರ್ವಭಾವಿಯಾಗಿ ಅಣಕ ರ್ಯಾಲಿಯನ್ನ ಮಾಡಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ನಿವೃತ್ತ ಸೈನಿಕರ ಸಂಘದ ಮತ್ತು ನಮ್ಮ ತಾಲೂಕು ಘಟಕಗಳ ಅವರ ಒಂದು ಬೆಂಬಲ ಮತ್ತೆ ನಮ್ಮಲ್ಲಿ ಗೌರವ ತರಬೇತುದಾರರು ದೈಹಿಕ ಶಿಕ್ಷಕರ ನಿವೃತ್ತ ದೈಹಿಕ ಶಿಕ್ಷಕರ ಅಂತ ದಯಾನಂದ ರೈ ಕೋರ್ಮಂಡ ಮತ್ತೆ ಪಟ್ಟೆ ಮೋನಪ್ಪರವರ ಮತ್ತೆ ಅವರ ಸಹವರ್ತಿಗಳ ಒಟ್ಟಿಗೆ ಸೇರಿಕೊಂಡು ಫಿಸಿಕಲ್ ಟೆಸ್ಟ್ಗೆ ಸಂಬಂಧಪಟ್ಟಂತದ್ದು ಮತ್ತೆ ಆರ್ಮಡ್ ಫೋರ್ಸಸ್ ಈಗ ನಿವೃತ್ತ ಏರ್ ವೈಸ್ ಮಾರ್ಷಲ್ ಆಗಿರ್ತಕ್ಕಂಥ ರಮೇಶ್ ಕಾರ್ನಿಕ್ ಸರ್ ಇರ್ಬೋದು ಅಥವಾ ನಿವೃತ್ತ ಕರ್ನಲ್ ಶರತ್ ಭಂಡಾರಿ ಅವರ ಮತ್ತೆ ಉಳಿದ ಎಲ್ಲ ನಿವೃತ್ತ ಸೈನಿಕರ ಒಂದು ಬೆಂಬಲದೊಂದಿಗೆ ಏನ್ ಮೆಡಿಕಲ್ ಟೆಸ್ಟ್ಗೆ ಸಂಬಂಧಪಟ್ಟಂತ ಅವರಿಗೆ ಮಾಹಿತಿಯನ್ನು ಕೊಡೋದಿರ್ಬೋದು, ಎಲ್ಲವನ್ನ ಮಾಡಿ ಒಂದು ಲಿಖಿತ ಪರೀಕ್ಷೆಯಲ್ಲಿ ಕೂಡ ಕಳೆದ ಸರ್ತಿ ಅವನ ಬಹುಶಃ ಹೇಳೇ ಇರ್ಬೋದು 12 ದಿನ ಇಲ್ಲಿ ಕೂಡ ಹಾಕಿದ್ದೆ ನಾನು. ಇಲ್ಲೇ ನಿಲ್ಲೋದು, ಇಲ್ಲಿ ಹೊರಗಿನ ಪ್ರಪಂಚನೇ ಇಲ್ಲ ಅವರಿಗೆ. 12 ದಿನ ಇಲ್ಲೇ ಒಂದು ಫ್ಯಾಕಲ್ಟಿಯನ್ನು ಒಟ್ಟಿಗೆ ಇಟ್ಟು 12 ದಿನ ರಾತ್ರಿ ಹಗಲು ಅವರಿಗೆ ಓದಿಸುವಂತ ಒಂದು ವ್ಯವಸ್ಥೆ. ಅಂದ್ರೆ ಅವರಿಗೆ ಎಲ್ರಿಗೆ ಇಂಟ್ರೆಸ್ಟ್ ಇರ್ತದೆ, ಆದ್ರೆ ಒಂದು ಪ್ಲಾಟ್ಫಾರ್ಮ್ ಸಿಗುದಿಲ್ಲ. ಆ ಪ್ಲಾಟ್ಫಾರ್ಮ್ ಬಂದಾಗ ಅವರಿಗೆ ಸ್ವಲ್ಪ ಫ್ರೀಡಮ್ ಬೇಕು ಅಂತ ಅನಿಸುತ್ತೆ. ಆ ಫ್ರೀಡಮ್ ಮುಖ್ಯ ಅಲ್ಲ ಇಲ್ಲಿ ಆ ಒಂದು ಏಮಿಗೆ ಹೋಗ್ಬೇಕಂದ್ರೆ ಅವ್ರನ್ನ ಹಿಡಿದಾಕುವಂತ ಕೆಲಸ ಕೂಡ ಆಗ್ಬೇಕು. ಈ ನಿಟ್ಟಿನಲ್ಲಿ ಇವತ್ತು ನಿಜವಾಗಿ ಒಂದು ಭವಿಷ್ಯವನ್ನ ಕಂಡುಕೊಂಡಿದ್ದಾನೆ ನಮ್ಮ ಮೂಲಕ ಅಂತ ಹೇಳುವಂಥದ್ದು ನಿಜವಾಗ್ಲೂ ನಮ್ಗೆ ಖುಷಿ ಕೊಡುವಂತ ವಿಷಯ, ಆತ್ಮತೃಪ್ತಿ ಇದೆ ಈ ವಿಷಯದಲ್ಲಿ. ನಾನು ಸಾರ್ವಜನಿಕರಲ್ಲಿ ಮತ್ತೆ ನಮ್ಮ ಸ್ಥಳೀಯ ಸಂಘ ಸಂಸ್ಥೆಗಳಲ್ಲಿ ಮನವಿ ಮಾಡಿಕೊಳ್ಳೋದಿಷ್ಟೇ, ನಾವು ಎಲ್ರಿಗೂ ಕೂಡ ಅಷ್ಟೇ, ನಾವು ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಕೆಲಸ ಮಾಡುವಾಗ ನಮ್ಮ ದೇಶದ ಬಗ್ಗೆ ಕೆಲಸ ಮಾಡ್ಬೇಕು ಅಂತ ಎಲ್ರಿಗೂ ಆಸೆ ಇರ್ತದೆ. ಆದ್ರೆ ಕೇವಲ ನಾವು ಭಾಷಣಗಳು ಮಾಡೋದು ಅಥವಾ ಏನೋ ಒಂದು ಕ್ಷಣಿಕವಾಗಿ ಮಾಡುವಂತ ಕಾರ್ಯಕ್ರಮಗಳು ಇದು ತುಂಬಾ ಅಂತ ಎಫೆಕ್ಟ್ ಆಗುದಿಲ್ಲ. ಆದ್ರೆ ಇಂಥ ಕೆಲಸಗಳು ದೂರದೃಷ್ಟಿತ್ವ ಇಟ್ಕೊಂಡು ಮಾಡುವಂತ ಕೆಲಸಗಳಿಗೆ ನನ್ನಿಂದ ಒಬ್ಬನಿಂದ ಆಗುವ ಕಥೆ ಅಲ್ಲ. ಇವತ್ತು 12 ಜನ ನಮ್ಮ ಪುತ್ತೂರು, ಸುಳ್ಯ, ಬಂಟ್ವಾಳ ಇಲ್ಲಿಯ ಲೋಕಲ್ ಹುಡುಗರೆ 12 ಜನ ಇವತ್ತು ಸೇನೆಗೆ ಹೋಗಿದ್ದಾರೆ. ಒಂದು ಸೇನಾ ನೇಮಕಾತಿಯಲ್ಲಿ ಒಬ್ಬ ಹೋಗುದು ಕಷ್ಟ ಇತ್ತು, ಆದ್ರೆ ಇವತ್ತು 12 ಜನ ಹೋಗಿದ್ದಾರೆ. ಅದಕ್ಕೆ ನಮ್ಮ ಪ್ರಯತ್ನವನ್ನ ನಾವು ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಸಹಕಾರ ನಮ್ಗೆ ಬೇಕು, ನಮ್ಮಿಂದ ಒಬ್ಬರಿಂದ ಆಗುವ ಕಥೆ ಅಲ್ಲ ಇದು. ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಹೇಳಿ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ಭವಿಷ್ಯನಂತ 100 ಹುಡುಗರು ಸೈನ್ಯಕ್ಕೆ ಸೇರ್ಬೇಕು, ಭವಿಷ್ಯನ ಕಟ್ಕೊಳ್ಬೇಕು. ಈ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರ ನನಗೆ ಬೇಕು ಅಂತ ಹೇಳಿ ನಾನು ಎಲ್ಲ ಸಂಘ ಸಂಸ್ಥೆ ಮತ್ತು ಸಾರ್ವಜನಿಕರಲ್ಲಿ ಮನವಿ ಕೂಡ ಮಾಡ್ತೀನಿ. ಇದಿಷ್ಟು ಈಗಾಗಲೇ ಅಗ್ನಿವೀರರಾಗಿ ಸೆಲೆಕ್ಟ್ ಆಗಿ ಇನ್ನೇನು ತರಬೇತಿಗೆ ಹೋಗ್ತಾ ಇರುವಂತಹ, ಟ್ರೈನಿಂಗ್ಗೆ ಹೋಗ್ತಾ ಇರುವಂತಹ ನಮ್ಮ ಊರಿನ ಪ್ರತಿಭೆ, ಪುತ್ತೂರಿನ ಏಕೈಕ ಪ್ರತಿಭೆ ಅಂತ ಹೇಳ್ಬೋದು. ಈಗ ಸೆಕೆಂಡ್ ಬ್ಯಾಚ್ನಲ್ಲಿ ಹೋಗ್ತಾ ಇರುವಂಥವರು. ಸೊ ಇವರ ಬಗ್ಗೆ
ಅವರು ಹೇಳಿರುವಂತಹ ಮಾತು, ಜೊತೆಗೆ ಅವರ ಹೆತ್ತವರು ಸಹೋದರಿ ಎಲ್ಲರೂ ಕೂಡ ಹಂಚಿಕೊಂಡಿರುವಂತಹ ವಿಚಾರ. ಚಿಕ್ಕಂದಿನಿಂದಲೇ ಒಂದು ರೀತಿ ಹೆತ್ತವರಿಗೆ ಭಾರ ಆಗಬಾರ್ದು ಅಥವಾ ಅವರ ಒಂದು ಕಷ್ಟಕ್ಕೆ ನಾನು ಕೂಡ ಸ್ಪಂದಿಸಬೇಕು ಎನ್ನುವಂಥ ನೆಲೆಯಲ್ಲಿ ಸಣ್ಣಂದಿನಿಂದಲೇ ಒಂದಷ್ಟು ಕೆಲಸಗಳನ್ನು ಮಾಡಿಕೊಂಡು ಪೇಪರ್ ಹಾಕುವಂಥದ್ದಿರ್ಬೋದು, ಹಾಲು ಹಾಕುವಂಥದ್ದಿರ್ಬೋದು, ಈ ರೀತಿಯಾಗಿ ಸಣ್ಣ ಸಣ್ಣ ಕೆಲಸಗಳನ್ನು ಮಾಡಿಕೊಂಡು ಅದರಿಂದ ಒಂದಷ್ಟು ಸಂಪಾದನೆಯನ್ನು ಮಾಡಿಕೊಂಡು ಅದರಿಂದ ತನ್ನ ಖರ್ಚನ್ನು ನಿಭಾಯಿಸಿಕೊಂಡು ಮನೆಯವರಿಗೂ ಕೂಡ ಒಂದು ಸಹಕಾರವನ್ನು ಕೊಟ್ಟುಕೊಂಡು ಇದೀಗ ತನ್ನ ಕನಸನ್ನು ಒಂದು ನನಸು ಮಾಡಿಸಿಕೊಳ್ಳುವಂಥ ನೆಲೆಯಲ್ಲೂ ಕೂಡ ರಾತ್ರಿ ಹಗಲು ಕಷ್ಟವನ್ನು ಪಟ್ಟು ನಿದ್ದೆ ಇಲ್ಲದ ರಾತ್ರಿಗಳನ್ನು ಕಳೆದು ಅದರಲ್ಲಿ ಒಂದು ಹಂತದಲ್ಲಿ ಸಕ್ಸಸ್ಸನ್ನು ಕಂಡಿರುವಂತಹ ಭವಿಷ್ಯ ಅವರ ಕತೆ. ಖಂಡಿತ ನಾನು ಆಗಲೇ ಹೇಳಿದೆ, ಇದು ಎಲ್ರಿಗೂ ಕೂಡ ಮಾದರಿ ಆಗಬೇಕಾದಂಥ ವಿಚಾರ. ಯಾಕಂತ ಹೇಳಿದರೆ ಸಾಧನೆ ಮಾಡಬೇಕು ಅಂತಿದ್ರೆ ಕೇವಲ ಒಂದು ಗುರಿ ಇದ್ದರೆ ಸಾಕಾಗುವುದಿಲ್ಲ, ಅದನ್ನು ಸಾಧಿಸೋದಕ್ಕೆ ಒಂದಷ್ಟು ಹಠ ಬೇಕು, ಸಾಧನೆ ಬೇಕಾಗುತ್ತೆ. ಸೊ ಅದನ್ನು ಮಾಡಿದ್ದಾರೆ. ಇವರ ಈ ಒಂದು ಕಥೆ ಎನ್ನುವಂಥದ್ದು ಅಥವಾ ಇವರ ಒಂದು ಈ ವಿಚಾರ ಎಲ್ಲರಿಗೂ ಸ್ಫೂರ್ತಿಯಾಗಲಿ, ಆ ಮೂಲಕ ಇನ್ನೊಂದಷ್ಟು ಪ್ರತಿಭೆಗಳು ಬೆಳಕಿಗೆ ಬರಲಿ ಅನ್ನುವಂಥದ್ದು ಸುದ್ದಿ ಆಶಯ ಕೂಡ. ಸುಧಾಕರ್ ಪಡೀಲ್ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. Navrathan Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands electronics and electrical items are under one roof. Navrathan Electrical and Plumbing, opposite Sachin Traders, Main Road, Darbe, Puttur. Contact 8105973951 9481644951 9663814451 08251 200 551. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.